ಅಧ್ಯಾಯ 12 ಭಕ್ತಿಯೋಗ ಭಕ್ತಿ ಸೇವೆ. ಎಸ್ ಓದ್ತೀರಾ ಮಾತಾಡಿ? ಸರಿತ ಮಾತಾಡಿ. ಅರ್ಜುನ ಉವಾಚ ಏವಂ ಸತತಯುಕ್ತಯೇ ಭಕ್ತಾಸ್ತ್ವಂ ಪರ್ಯುಪಾಸತೆ ಯೇ ಚಾಪಿ ಅಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮ. ಅರ್ಜುನನು ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು, ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು? ಎಸ್, ಈಗ ಅರ್ಜುನನ ಪ್ರಶ್ನೆ, ಇಬ್ಬರಲ್ಲಿ ಒಂದು ಯಾವುದು? ಭಕ್ತಿ ಸೇವೆಯಲ್ಲಿ ಉಚಿತವಾಗಿ ಅಂದರೆ ಯಾವಾಗಲೂ ಕೃಷ್ಣನ ಸೇವೆಯಲ್ಲಿ ಇರುವವರು, ಮತ್ತು ಇನ್ನೊಂದು ಅವ್ಯಕ್ತವಾದ ನಿರಾಕಾರ ಬ್ರಹ್ಮ ಅಂದರೆ ಈ ಮಾಯಾವಾದಿಗಳು. ಇದರಲ್ಲಿ ಪೂಜಿಸುವ ಇವರೊಬ್ಬರಲ್ಲಿ ಹೆಚ್ಚು ಪರಿಪೂರ್ಣರು ಯಾರು? ನೋಡಿ, ಈ ಮಾಯಾವಾದಿಗಳು ಹೇಳೋದು ಎಂತಂದರೆ ಶೂನ್ಯ 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 ಅಂದರೆ ಲೈಟ್ 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 ಉಂಟು ಅಂತ ಹೇಳ್ತಾರೆ. ಅದು ಬೇರೆ ಏನಲ್ಲ, ಅದು ಬ್ರಹ್ಮಜ್ಯೋತಿ, ಕೃಷ್ಣನ ಕಿರಣ ಮತ್ತು ಕೃಷ್ಣ. ಹಾಗಾಗಿ ಎರಡರಲ್ಲಿ ಯಾವುದು ಹೆಚ್ಚು, ಯಾರು ಹೆಚ್ಚು ಪರಿಪೂರ್ಣರಂತ ಈಗ ಅರ್ಜುನನ ಪ್ರಶ್ನೆ. ಹೌದು ಮತ್ತೆ ಶ್ರೀ ಭಗವಾನುವಾಚ ಮೈ ಆವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಸ್ ತೇ ಮೇ ಯುಕ್ತ ಮತಃ. ದೇವೋತ್ತಮ ಪರಮಪುರುಷನು ಹೀಗೆಂದನು, ಯಾರು ನನ್ನ ಸಕಾರ ರೂಪದಲ್ಲಿ ತನ್ನ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ. ಕೃಷ್ಣ ಹೇಳುವುದು ಅರ್ಜುನ ಪ್ರಶ್ನೆಗೆ, ಯಾರು ಕೃಷ್ಣನ ರೂಪ, ನೋಡಿ ನನಗೆ ರೂಪ ಉಂಟು, ನನ್ನ ತಂದೆಗೆ ರೂಪ ಉಂಟು, ನನ್ನ ತಂದೆಗೆ ರೂಪ ಉಂಟು. ಹೀಗೆ ನಾವು ಹೋಗ್ತಾ ಹೋದರೆ ನಮ್ಮ ಸೃಷ್ಟಿ ಮಾಡಿ ಬ್ರಹ್ಮನಿಗೆ ರೂಪ ಉಂಟು, ಬ್ರಹ್ಮನ ಸೃಷ್ಟಿ ಮಾಡಿ ಕೃಷ್ಣ, ಅವನಿಗೆ ಒಳ್ಳೆ ರೂಪ ಉಂಟು, ಯಾಕೆ ರೂಪ ಇಲ್ಲ? ಹಾಗಾಗಿ ಕೃಷ್ಣ ಹೇಳ್ತಾನೆ, ಯಾರು ನನ್ನ ಸಾಕಾರ ರೂಪದಲ್ಲಿ ಇದು ಮಾಡ್ತಾರೆ ಅವನೇ ಪರಿಪೂರ್ಣ. ನೋಡಿ, ಇದಕ್ಕೆ ಶ್ಯಾಮ ಸುಂದರ ಅಂತ ಹೇಳೋದು. ಕೃಷ್ಣ ಕಪ್ಪಾದ್ರು ಕೂಡ ಕೃಷ್ಣ ಶ್ಯಾಮ ಸುಂದರ. ಅವ್ಯಕ್ತವಾದದ್ದು ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯೂ ಬದಲಾವಣೆ ಇಲ್ಲದ್ದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಈ ನಿರಾಕಾರವಾದಿಗಳು ಎಂತ ಹೇಳುವುದು? ಅವ್ರು ಹೇಳುವುದು, ನಮ್ಮ ಯೋಚನೆ ಸ್ಟಾಪ್ ಮಾಡ್ಬೇಕಂದ್ರೆ, ಕಂಪ್ಲೀಟ್ ಎಂತ ಯೋಚನೆ ಮಾಡಬಾರ್ದಂತೆ, ಫುಲ್ ಶೂನ್ಯ ಆಗ್ಬೇಕಂತೆ. ಆದರೆ ಪ್ರಭುಪಾದ ಹೇಳ್ತಾರೆ ಇದು ಸಾಧ್ಯ ಇಲ್ಲ. ನಮ್ಮ ಯೋಚನೆ ಯಾವಾಗ ಸ್ಟಾಪ್ ಆಗುವುದು? ನಾವು ಯಾವಾಗ ಸಾಯುತ್ತೇವೆ. ಸತ್ತದೇಹಕ್ಕೆ ಯೋಚನೆ ಇಲ್ಲ, ಆದರೆ ಜೀವ ಇರುವ ದೇಹಕ್ಕೆ ಯೋಚನೆ ಉಂಟು. ಹಾಗೆ ಪ್ರಭುಪಾದ ಆ ಒಂದು ಪಾಯಿಂಟಲ್ಲಿ ಅವರನ್ನು ಡಿಫೈನ್ ಮಾಡ್ತಾರೆ. ಮತ್ತು ಅವ್ರು ಹೇಳೋದು ಎಂತ ಅಂದರೆ, ನೆಗೆಟಿವ್ ಥಿಂಕ್ ಮಾಡಬಾರ್ದು. ಪ್ರಭುಪಾದ ಹೇಳ್ತಾರೆ, ಎಸ್, ನೆಗೆಟಿವ್ ತೆಗಿಬೇಕಿದ್ರೆ ಅಲ್ಲಿ ಪಾಸಿಟಿವ್ ಕೊಡಬೇಕು. ನೀವು ಬೇಡ ಥಿಂಕ್ ಮಾಡಬೇಕಿದ್ರೆ ಅಲ್ಲಿ ಕೃಷ್ಣನ ವಿಷಯ ಕೊಡಬೇಕು. ಪಾಸಿಟಿವ್ ಕೊಟ್ಟರೆ ಸರಿ ಆಗ್ತದೆ. ಮತ್ತು ಅವ್ರು ಇನ್ನೊಂದು ಪಾಯಿಂಟ್ ಎಂತ ಅಂದರೆ, ನಾವು ಟೋಟಲಿ ಪ್ರಜ್ಞೆ ಇಲ್ಲದವರು ಆಗಬೇಕು, ಅನ್ಕಾನ್ಷಿಯಸ್. ಪ್ರಭುಪಾದ ಹೇಳ್ತಾರೆ, ಅನ್ಕಾನ್ಷಿಯಸ್ ಆಗುವುದು ಯಾವಾಗ? ಹಾಸ್ಪಿಟಲಲ್ಲಿ ಕೋಮಾ ಸ್ಟೇಜಿಗೆ ಹೋದಾಗ. ಪ್ರಭುಪಾದ ಹೇಳ್ತಾರೆ, ನಾವು ಸೂಪರ್ ಕಾನ್ಷಿಯಸ್ ಆಗಬೇಕು. ಸೂಪರ್ ಕಾನ್ಷಿಯಸ್ ಅಂದರೆ
ಕೃಷ್ಣ ಪ್ರಜ್ಞೆಯಲ್ಲಿ ಇರಬೇಕು ಅಂತ ಅವರನ್ನು 3 ಪಾಯಿಂಟಲ್ಲಿ ಈ ಮಾಯಾವಾದಿ ಮತ್ತು ನಿರಾಕಾರವಾದಿಗಳನ್ನು ಡಿಫೀಟ್ ಮಾಡ್ತಾರೆ. ಎಸ್ ಕೇಶೋದಿಕಾತರಸ್ತೆಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವಾಭಿರವಪ್ಯತೆ. ಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಬಹು ಕಷ್ಟ. ಈ ಶ್ಲೋಕ ಅಂತ ಹೇಳುವುದಂದ್ರೆ, ಕ್ಲೇಶೋ ಅಧಿಕತರಸ್ತೆಷಾಂ ಅವ್ಯಕ್ತಾಸಕ್ತ ಚೇತಸಂ ಅವ್ಯಕ್ತ ಹಿ ಗತಿರ್ ದುಃಖಂ ದೇಹವಾದಿಭಿರ್ ಅವಾಪ್ಯತೆ. ಅಂದರೆ ಹೀಗೆ ಅಂತ ಹೇಳುದು, ನಿರಾಕಾರ ಬ್ರಹ್ಮನಲ್ಲಿ ಇದು ಮಾಡುವುದು ತುಂಬಾ ಕಷ್ಟ ಅಂತೆ. ನೋಡಿ, ಪರಮರೂಪಿನ ಅವ್ಯಕ್ತ ಮತ್ತು ನಿರಾಕಾರ ರೂಪವನ್ನು ಪ್ರೀತಿಸುವ ಮನುಷ್ಯನವರಿಗೆ ಪ್ರಗತಿ ತುಂಬಾ ಕ್ಲೇಶಕರ, ಅದರ ಪ್ರಗತಿ ಇಲ್ಲ. ಒಂದು ಈಗ ಎಂತಂದ್ರೆ, ನಿಮಗೆ ಸಣ್ಣ ಉದಾಹರಣೆ, ನೀವೀಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಿ. ಒಂದು 3 ತಿಂಗಳಲ್ಲಿ ನಿಮಗೆ ಗೊತ್ತಾಗ್ತದೆ ಇದರಲ್ಲಿ ಬಿಸ್ನೆಸ್ ನನಗೆ ಏನು ಪ್ರಾಫಿಟ್ ಇಲ್ಲ ಅಂತ. ಮತ್ತೆ ಆ ಬಿಸ್ನೆಸ್ ನೀವು ಕಂಟಿನ್ಯೂ ಮಾಡಿದ್ದೀರಾ? ಇಲ್ಲ. ನಿಮಗೆ ಪ್ರಾಫಿಟ್ ಇದ್ದರೆ ಮತ್ತೆ ನೀವು ಕಂಟಿನ್ಯೂ ಮಾಡ್ತೀರಿ. ಅದೇ ರೀತಿ ಇದರಲ್ಲಿ ಪ್ರಗತಿ, ಸ್ಪಿರಿಚುವಲ್ ಅಡ್ವಾನ್ಸ್ಮೆಂಟ್ ತುಂಬ ಸ್ಲೋ, ಪ್ರಗತಿ ಇಲ್ಲ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಎಸ್, ಓದಿ ಮೊದಲು. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಾಸ ಮತ್ಪರ ಅನ್ಯೇನೈವ ಯೋಗೇನ ಮಾಂ ಧ್ಯಾಯಂತೆ ಉಪಾಸತೆ ತೇಷಾಂ ಅಹಂ ಸಮುದ್ಧರ್ತ ಮೃತ್ಯು ಸಂಹಾರ ಸಾಗರಾತ್ ಭವಾಮಿ ನಾಚಿರಾತ್ ಪಾರ್ಥ ಮಯಿ ಅವೇಶಿತ ಚೇತಸಾಂ. ಪಾರ್ಥ, ತಮ್ಮ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಎಂತಂದ್ರೆ, ಎಲ್ಲ ಕರ್ಮಗಳನ್ನು ಕೃಷ್ಣನ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನಾನು ಧ್ಯಾನಿಸ್ತಾ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿ ನನ್ನ ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಪ್ರಭುಪಾದ ಹೇಳ್ತಾರೆ, ಈಗ ನಾವು ಎಷ್ಟೋ ಕಮಿಟ್ಮೆಂಟ್ ಕೊಡ್ತೇವೆ, ಅದು ನಮಗೆ ಅದನ್ನು ಮಾಡಲಿಕ್ಕೆ ಆಗುದಿಲ್ಲ. ಆದರೆ ಕೃಷ್ಣ ಕಮಿಟ್ಮೆಂಟ್ ಕೊಟ್ಟ ಮೇಲೆ ಅದನ್ನು ಮಾಡ್ತಾನೆ. ಕೃಷ್ಣ ಹೇಳ್ತಾನೆ, ನೀನು ನನ್ನ ಕಡೆ ಮನಸ್ಸಿಟ್ಟರೆ ನಿನ್ನನ್ನು ಹುಟ್ಟು ಸಾವು ಸಾಗರದಿಂದ ನಾನು ಬಿಡುಗಡೆ ಮಾಡ್ತೇನೆ. ನೋಡಿ, ಇದು ಸಮುದ್ರ ನಾವು ಮಧ್ಯವಿದ್ದರೆ ನಮಗೆ ಎಷ್ಟೇ ಸ್ವಿಮ್ಮಿಂಗ್ ಗೊತ್ತಿರಲಿ ನಮಗೆ ಬರಲಿಕ್ಕೆ ಆಗುದಿಲ್ಲ. ಆದರೆ ಅದೇ ನಮ್ಮದು ಕೃಷ್ಣ ಪ್ರಜ್ಞೆ ಇದ್ದರೆ ಕೃಷ್ಣ ಮತ್ತೆ ನಮ್ಮನ್ನು ಅಲ್ಲಿಂದ ಹೊರಗೆ ತರ್ತಾನೆ. ಇದು ಹೇಗಂದ್ರೆ, ಈ ಭೌತಿಕ ಲೋಕಕ್ಕೆ ಈ ಸಮುದ್ರಕ್ಕೆ ಹೋಲಿಸಿದ್ದಾರೆ. ಮಯಿ ಏವ ಮನ ಅದಾತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಾಶಿಷ್ಯಾಮಿ ಮಯಿ ಏವ ಅತ ಊರ್ಧ್ವಂ ನ ಸಂಶಯ. ದೇವೋತ್ತಮ ಪರಮಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು, ಸಾಕು. ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ನೋಡಿ, ಈಗ ಕೃಷ್ಣ 8, 9, 10, 11 ಈ ರೀತಿ ಉಂಟು. ಕೃಷ್ಣಗೆ ಹೇಳೋದು ಫಸ್ಟ್ ಒನ್ ಅನನ್ಯ ಭಕ್ತಿ. 24 ಗಂಟೆ ಕೃಷ್ಣನಲ್ಲಿ ಸ್ಮರಣೆ ಮಾಡಲಿ. ಇದು ನಮಗೆ ಸ್ವಲ್ಪ ಕಷ್ಟ. ಇದು ರಾಗಾನುಗ ಭಕ್ತಿ. ರಾಗಾನುಗ ಭಕ್ತಿ ಅಂದರೆ ನೋಡಿ, ಕೃಷ್ಣನ ಎಲ್ಲ ಈ ಸಂಗಡಿಗರು ಅವರೆಲ್ಲ ಸ್ಪಾಂಟೇನಿಯಸ್ ಕೃಷ್ಣನೇ ಯೋಚನೆ, ಅವ್ರಿಗೆ ಬೇರೆ ಯೋಚನೆ ಇಲ್ಲ. ನಮಗೆ ಎಂತ ಹೇಳೋದು, ನಮ್ಮ ಕೆಲಸದ್ದು, ಬಿಸ್ನೆಸ್ ಇದು, ನಮ್ಮ ಮನೆಯದು, ನಮ್ಮ ಫ್ಯಾಮಿಲಿ, ನಮ್ಮ ಮಕ್ಕಳು, ಇದೆಲ್ಲ ಅವರಿಗೆ ಯೋಚನೆ ಇಲ್ಲ. ಅವರು ಪೂರ್ತಿ ಕೃಷ್ಣನ ಯೋಚನೆ.
24 ಗಂಟೆ ಪೂರ್ತಿ ಕೃಷ್ಣ ಸ್ಮರಣೆ. ಇದು ಫಸ್ಟ್ ಒನ್. ಕೃಷ್ಣ ಹೇಳೋದು ಫಸ್ಟ್ಗೆ ಅಂದರೆ ಫಸ್ಟ್ ಹೇಳೋದು ನೀನು ಇದು ಮಾಡಿದ್ರೆ ಉತ್ತಮ ಅಂತ ಫಸ್ಟ್ ಆಪ್ಷನ್ ಕೊಡ್ತಾನೆ. ದೇವೋತ್ತಮ ಪರಮಪುರುಷ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿ ನಿನ್ನ ಬುದ್ಧಿಯನ್ನು ಸಂಪೂರ್ಣ ನನ್ನಲ್ಲಿ ತೊಡಗಿಸು, ಸಾಕು ನಿಸ್ಸಂದೇಹವಾಗಿ ಇದರಿಂದ ನೀನು ಯಾವಾಗ ನನ್ನಲ್ಲಿ ವಾಸಿಸುವೆ. ಇದಕ್ಕೆ ಅನನ್ಯ ಭಕ್ತಿ ಅಂತ ಹೇಳೋದು. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತೋ ಮಾಂ ಇಚ್ಛತುಂ ಧನಂಜಯ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸು. ಸಾಧ್ಯವಾಗದಿದ್ದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೊ. ಇದಕ್ಕೆ ಹೇಳೋದು ಸಾಧನ ಭಕ್ತಿ ಅಂತ. ಫಸ್ಟ್ ಈಗ ರಾಗಾನುಗ ಭಕ್ತಿ. ರಾಗಾನುಗ ಭಕ್ತಿ ಅಂದರೆ ಈಗ ಕೃಷ್ಣನ ಎಲ್ಲ ಗೆಳೆಯರು ನೀವು ನೋಡಿದ್ದೀರಿ, ಸುಧಾಮ, ಉದ್ಧವ ಮತ್ತು ಅರ್ಜುನ ಮತ್ತು ಕೃಷ್ಣನಲ್ಲಿ ಎಲ್ಲ ಅಸೋಸಿಯೇಟ್ಸ್ ಅವರೆಲ್ಲ ರಾಗ ಸಾಕ್ಯ. ಮತ್ತು ಯಾರು ಅನನ್ಯ ಭಕ್ತಿಯಲ್ಲಿ ಯಶೋದೆ, ರಾಧಾರಾಣಿ, ಗೋಪಿಗೆಯರು ಇವರೆಲ್ಲ ರಾಗಾನುಗ ಭಕ್ತಿ. 24 ಗಂಟೆ ಕೃಷ್ಣನ ಯೋಚನೆ. ಫಸ್ಟ್ ಅದು ಆಗಲಿದೆ. ನೆಕ್ಸ್ಟ್ ನಮಗೆ ಸಾಧನ ಭಕ್ತಿ. ಅರ್ಜುನ, ನಿಶ್ಚಯವಾಗಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗಿದ್ದರೆ ಭಕ್ತಿ ಯೋಗದ ನಿಯಂತ್ರಕ ತತ್ವ ಅಂದರೆ ಈಗ ನಮಗೆ ಪ್ರಭುಪಾದ್, ನಾವು ಸಾಧಕರು, ನಮಗೆ 2 ಗಂಟೆ ಜಪ ಮಾಡಲಿಕ್ಕೆ, 1 ಗಂಟೆ ಕೀರ್ತನೆ, 2 ಗಂಟೆ ಓದಲಿಕ್ಕೆ, 3 ಗಂಟೆ ಸೇವೆ, ಈ ರೀತಿ ನಮಗೆ ಹೇಳಿದ್ದಾರೆ. ಹಾಗಾಗಿ ಇದನ್ನು ನಾವು ಮಾಡ್ತಾ 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 ಆ ಲೆವೆಲ್ಗೆ ಬರ್ಬೋದು. ಹಾಗಾಗಿ ಅದು ಆಗದಿದೆ ಇದು ಮಾಡುವ ಅಂತ ಹೇಳಿದ್ದಾನೆ. ಅಭ್ಯಾಸೇಪಿ ಅಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮತ್ ಅರ್ಥಂ ಅಪಿ ಕರ್ಮಾಣಿ ಕುರ್ವಾನ್ ಸಿದ್ಧಂ ಅವಾಪ್ಸ್ಯಸಿ. ಭಕ್ತಿಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು. ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಇದಕ್ಕೆ ಹೇಳೋದು ನಿಷ್ಕಾಮ ಕರ್ಮ ಯೋಗ. ಫಸ್ಟಿಗೆ ಅದು ಮಾಡು, ಅನನ್ಯ ಭಕ್ತಿ. ಅದಾಗದಿದ್ರೆ ಸಾಧನ ಭಕ್ತಿ ಮಾಡು. ಅದು ಕೂಡ ಆಗದಿದ್ರೆ ನಮಗೋಸ್ಕರ ಕೆಲಸ ಮಾಡು. ಇದಕ್ಕೆ ರಿಲೇಟೆಡ್ ನಾನು ಸ್ವಲ್ಪ ಹೇಳ್ತೇನೆ. ಪ್ರಭುಪಾದ್ ಅಂದರೆ 65ರಲ್ಲಿ ಅಮೇರಿಕಾಗೆ ಹೋದದು. ಅಮೇರಿಕ ಹೋಗೋ ಮುಂಚೆ ಪ್ರಭುಪಾದ್ ಈ ಬಾಂಬೆಯಲ್ಲಿ ಜೂ ಹತ್ರ ಒಂದು ಜಾಗಕ್ಕೆ ಹೋದರು. ಆಗ ಡೆಲ್ಲಿ ಮೇನ್ ಅಲ್ಲ, ಆಗ ಬಾಂಬೆಯಲ್ಲಿ ಆಗಿದ್ದು ಭಾರತದಲ್ಲಿ. ಹಾಗಾಗಿ ಪ್ರಭುಪಾದಲ್ಲಿ ಪಾಸ್ ಆಗುವಾಗ, ಜೂ ಅಂದರೆ ತುಂಬ ಕಾಸ್ಟ್ಲಿ ಏರಿಯಾ, ನಮ್ಮದೆಲ್ಲ ಫಿಲ್ಮ್ ಸ್ಟಾರ್ಸ್, ಕ್ರಿಕೆಟ್ ಸ್ಟಾರ್ಸ್, ಬಿಸ್ನೆಸ್ ಮ್ಯಾನ್ಸ್ ಎಲ್ಲ ಇರುವಂಥದ್ದು. ಹಾಗೆ ಪ್ರಭುಪಾದಲ್ಲಿ ಪಾಸ್ ಆದರು. ಪ್ರಭುಪಾದ್ ಪಾಸ್ ಆಗುವಾಗ ಆ ಜಾಗವನ್ನು ನೋಡಿದರು. ಆಗ ಅವ್ರದ್ದು ಎಂಥ ಹಣ ಇಲ್ಲ. ಅವರಿಗೊಂದು ಇಚ್ಛೆ ಆಯಿತು, ಇಲ್ಲಿ ಒಂದು ಕೃಷ್ಣನಿಗೆ ಒಂದು ದೇವಸ್ಥಾನ ಕಟ್ಟಬೇಕಂತ. ಹಾಗೆ ಮತ್ತೆ ಅವರು ಅಮೇರಿಕಕ್ಕೆ ಹೋದರು 65ರಲ್ಲಿ. 65 ಅಮೇರಿಕ ಹೋಗಿ ಮತ್ತೆ ಅವರು ಒಂದು 10 ವರ್ಷದಲ್ಲಿ 108 ದೇವಸ್ಥಾನ ಕಟ್ಟಿದ್ರು. 108 ದೇವಸ್ಥಾನ ಕಟ್ಟಿದ ಮೇಲೆ ಅವರು ಮತ್ತೆ ಆ ಜೂ ಅಲ್ಲಿ, ಬಾಂಬೆ ಜೂ ಅಲ್ಲಿ ಬಂದರು. ಅಲ್ಲಿ ಬಂದು ನೋಡಿ, ಕೃಷ್ಣನ ಅರೇಂಜ್ಮೆಂಟ್ ನೋಡಿ, ಯಾವ ಜಾಗವನ್ನು ಅವರು 10-12 ವರ್ಷ ಹಿಂದೆ ನೋಡಿದ್ದಾರೆ ಅದೇ ಜಾಗ ಅವರಿಗೆ ಸಿಗ್ತದೆ. ಇದು ಕೃಷ್ಣನ ವ್ಯವಸ್ಥೆ. ಮತ್ತೆ ಪ್ರಭುಪಾದಲ್ಲಿ ಹೇಳ್ತಾರೆ, ಅವ ತುಂಬ ಮೂರ್ಖ ಅಂತೆ, ಯಾರು ಮಾರಿದವ. ಆ್ಯಕ್ಚುಲಿ ಆಗ ಅವರಿಗೆ ಎಷ್ಟು ಎಕರೆ ಜಾಗಕ್ಕೆ 40 ಲಕ್ಷ ಏನು ಸಿಕ್ತು, 40 ಲಕ್ಷ ಏನೋ ಉಂಟು. ಆದರೆ ಆ್ಯಕ್ಚುಲಿ ಪ್ರಭುಪಾದ್ ಹೇಳ್ತಾರೆ ಅದಕ್ಕೆ ಡಬಲ್ ಇತ್ತು, ಅವ ನನಗೆ ಕಡಿಮೆಗೆ ಮಾರಿದ ಅಂತ ಪ್ರಭುಪಾದ್ ಹೇಳ್ತಾರೆ. ಹಾಗಾಗಿ ಕೃಷ್ಣ ಅರೇಂಜ್ಮೆಂಟ್ ಅದು ಸಿಕ್ತು. ಮತ್ತೆಂತಾಯ್ತಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದರು. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಇವರಿಗೆ ಯಾರು ಮಾರಿದ್ದಾನೆ
ಅವ ಈಗ ಮೆಟ್ರೋ ಸಿಟೀಸ್ ಅಲ್ಲೆಲ್ಲ ಉಂಟು ಅದು ಎಂತ ಡೋಂಗಿ ಮಾಡುವಂಥದ್ದು, ಒಂದು ಜಾಗವನ್ನು ಇನ್ನೊಬ್ಬನಿಗೆ ಮಾರುವಂಥದ್ದು. ಪ್ರಭುಪಾದಿಗೆ ಇದು ನ್ಯೂಸ್ ಇತ್ತು, ಅಂದರೆ ನಮ್ಮದೇ ಜಾಗವನ್ನು ಇನ್ನೊಬ್ಬನಿಗೆ ಮಾರಿದ್ದಾನೆ ಅಂತ. ಹಾಗಾಗಿ ಪ್ರಭುಪಾದಿಗೆ ತುಂಬ ಸಿಟ್ಟು ಬಂತು. ಭಕ್ತರು ಯಾರು ಈ ರೀತಿ ಸಿಟ್ಟು ನೋಡಿಲ್ಲ ಪ್ರಭುಪಾದಿಗೆ. ಪ್ರಭುಪಾದ ಹೇಳಿದ್ರು, ಇಮಿಡಿಯೇಟ್ ನಾನು ಟಿಕೆಟ್ ಮಾಡಿ ನನಗೆ ಹೋಗಿ ಅವನ ಹತ್ರ ಮಾತಾಡಬೇಕು. ಪ್ರಭುಪಾದ ಬಂದರು. ಪ್ರಭುಪಾದ ಬಂದು ಒಂದು ಮೀಟಿಂಗ್ ಆಯಿತು. ಮೀಟಿಂಗಲ್ಲಿ 3-4 ಗಂಟೆ ಸರಿ ಅಂದರೆ ಸರಿ ಬೈದ್ರಂತೆ ಪ್ರಭುಪಾದ. ಅಂದರೆ ಫಸ್ಟ್ ಅವ್ರಿಗೆ ಸಿಟ್ಟು ಬಂತು. ಮತ್ತು ಅದೇ ರಾತ್ರಿ 8:30ಗೆ ಶಿಷ್ಯರು ಬಂದರು ಅವರು ಪ್ರಭುಪಾದ ರೂಮಿಗೆ. ಪ್ರಭುಪಾದ ರೂಮಿಗೆ ಬಂದು ಹೇಳಿದರು, ಪ್ರಭುಪಾದ್ ಅವ ನಮಗೆ ಮೋಸ ಮಾಡಿದವ, ಅವ ತೀರಿ ಹೋದ ಹಾರ್ಟ್ ಅಟ್ಯಾಕಲ್ಲಿ. ಪ್ರಭುಪಾದ ಹೇಳಿದರು, ಒಳ್ಳೆ ಆಯಿತು, ಅವ ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆ ಆಗಲೇಬೇಕು, ನಾನು ನರಸಿಂಹ ಹತ್ರ ಪ್ರೇ ಮಾಡಿದ್ದೇನೆ ಅಂತ ಪ್ರಭುಪಾದ ಹೇಳಿದರು. ಮತ್ತೆ ಎಂತಾಯಿತು ಅಂದರೆ ನೋಡಿ, ಅದು ಅಷ್ಟಾಗಿ ನಿಲ್ಲಿಲ್ಲ. ಅವನ ಹೆಂಡತಿ ಎಂತ ಮಾಡಿದ್ಲು, ಈ ಬಾಂಬೆಯಲ್ಲಿ ರೌಡಿಸಮ್ ಜಾಸ್ತಿ, ಎಲ್ಲ ರೌಡಿಸಮ್ ಸೇರಿ ನಮ್ಮ ಎಲ್ಲವನ್ನು ಡೆಮಾಲಿಷ್ ಮಾಡಿದರು, ಟೆಂಪಲ್. ಮತ್ತು ಲಾಸ್ಟ್ಗೆ ಗರ್ಭಗುಡಿ ಉಳಿಯಿತು. ಆಗ ಪ್ರಭುಪಾದ ಎಂತ ಮಾಡಿದ ಅಂದರೆ, ಆಗ ಬಾಲ್ ಠಾಕ್ರೆ ಆಗ ಟೈಮಲ್ಲಿ ತುಂಬ ಫೇಮಸ್. ಹಾಗೆ ಪ್ರಭುಪಾದ ಸೀದಾ ಬಾಲ್ ಠಾಕ್ರೆ ಹತ್ರ ಹೋದರು. ಬಾಲ್ ಠಾಕ್ರೆ ಹೇಳಿದ್ರು, ಯಾರು ನಿಮ್ಮ ಗರ್ಭಗುಡಿ ಮುಡ್ತಾ ನೋಡುವ, ನಿಮಗೇನಾಗೋದಿಲ್ಲ, ನಾನು ಇದ್ದೇನೆ ಅಂತ. ಮತ್ತು ಬಾಲ್ ಠಾಕ್ರೆ ಅದಕ್ಕೆ ಇನ್ವಾಲ್ವ್ ಆದರು. ಮತ್ತು ಆ ಹುಡುಗಿ ಕೂಡ ಅಂದರೆ ಅವಳದು ಎಂಥ ರೌಡಿಸಮ್ ಉಂಟು ಎಲ್ಲ ನಿಂತು. ಹಾಗಾಗಿ ನೋಡಿ, ಬಾಲ್ ಠಾಕ್ರೆ ಒಂದು ಹೆಲ್ಪ್ ಮಾಡಿದ್ದು, ಅದು ಕೂಡ 75ರಲ್ಲಿ. 77ರಲ್ಲಿ ನಮ್ಮ ಪ್ರಭುಪಾದ್ ದೇಹತ್ಯಾಗ ಮಾಡಿದ್ದು. 2012ರಲ್ಲಿ ಬಾಲ್ ಠಾಕ್ರೆ ತೀರಿ ಹೋಗುವಾಗ ನಮ್ಮ ಇಸ್ಕಾನ್ನವರು 12 ಗಂಟೆ ಭಜನೆ ಮಾಡಿದ್ದಾರೆ ಅವನ ದೇಹವನ್ನು ಹಿಡ್ಕೊಂಡು, ಅಂದರೆ ಸತ್ತ ಮೇಲೆ. ಆ್ಯಕ್ಚುಲಿ ದೇಹತ್ಯಾಗ ಮಾಡಿದ ಮೇಲೆ ಈ ಹರೇ ಕೃಷ್ಣ ಭಜನೆ ಹೋದ್ರಂತೆ ತುಂಬ ಶುಭಕರ. ಇದು ಹೇಗೆ ಆಯಿತು? ಹೇಗೆಂದರೆ ಕೃಷ್ಣ ಎಲ್ಲವನ್ನು, ನೀವು ಸ್ವಲ್ಪ ಮಾಡಿದನು ಕೃಷ್ಣ ನೆನ್ಪಿಡ್ತಾನೆ. ಬಾಲ್ ಠಾಕ್ರೆ ಒಂದು ಹೆಲ್ಪ್ ಮಾಡಿದ್ರು. ಹಾಗಾಗಿ ಹಾಗೆ ಸಾಯುವ ಕಾಲದಲ್ಲಿ ನಮ್ಮ ಮರಣ ಕೊಂಡೋಗುವಾಗ ಆ ಹರೇ ಕೃಷ್ಣ ಮಂತ್ರವನ್ನು ನಾವು ಭಜನೆ ಮಾಡಿದರೆ ಅದು ಕೂಡ 12 ಗಂಟೆ ಮಾಡಿದ್ದಾರೆ. ನಮ್ಮ ಜೂನವರು ಮತ್ತು ಚೌಪಾಟಿನವರು ಸೇರಿ ಮಾಡಿದಂಥದ್ದು. ಹಾಗಾಗಿ ಅದು ತುಂಬ ಶುಭಕರ ಅಂತೆ. ಅದು ಆತ್ಮ ಅಂದರೆ ಕೃಷ್ಣ ಅದಕ್ಕೆ ವ್ಯವಸ್ಥೆ ಮಾಡ್ತಾನೆ. ಹೀಗೆ ಆದದ್ದು. ಮತ್ತೆ ಎಂತಾಯ್ತು ಅಂದರೆ, ಪ್ರಭುಪಾದ್ ಅಲ್ಲಿ ಒಬ್ಬ ಶೆಟ್ಟಿ ಅಂತ ಇದ್ದ. ಶೆಟ್ಟಿ ಪ್ರಭುಪಾದ್ಗೆ ತುಂಬ ಇಷ್ಟ. ಶೆಟ್ಟಿ ಅಂತ ಪ್ರಭುಪಾದ್ ಕರೀತಾ ಇದ್ರು. ಶೆಟ್ಟಿ ಎಂತ ಜಪ ಎಲ್ಲ ಮಾಡ್ತಾ ಇರಲಿಲ್ಲ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಆ ಕನ್ಸ್ಟ್ರಕ್ಷನ್ ಕೆಲಸದ ಹಿಂದೆ ಪೂರ್ತಿ ಅವನ ಈ ಸಿಮೆಂಟ್ ಇದು ಬಟ್ಟೆ ಎಲ್ಲ ಇತ್ತು. ಅಂದರೆ ಬಟ್ಟೆ ಎಲ್ಲ ಆ ಕನ್ಸ್ಟ್ರಕ್ಷನ್ ಗೊತ್ತುಂಟಲ್ಲ, ಅದು ಫುಲ್ ಇನ್ವಾಲ್ವ್ಮೆಂಟ್. ಒಂದು ದಿವಸ ಎಂತಾಯ್ತು ಅಂದರೆ, ಒಂದು 8:30 ರಾತ್ರಿಗೆ ಶೆಟ್ಟಿ ಬಂದ. ಪ್ರಭುಪಾದ್ ಅಲ್ಲಿ ರೂಮಲ್ಲಿದ್ದರು. ಆಗ ಶಿಷ್ಯರು ಅಂದರೆ ಪ್ರಭುಪಾದ್ ರೂಮಿನ ಹೊರಗೆ ಶಿಷ್ಯರಿದ್ದರು. ಅವ ಬಂದು ನಾನು ಪ್ರಭುಪಾದ್ ಮಾತಾಡಿಕೊಂಡು, ಅದಕ್ಕೆ ಶಿಷ್ಯರು ಹೇಳಿದರು, ನೀನು ಈ ಕೊಳಕು ಬಟ್ಟೆಯಲ್ಲಿ ಇದ್ದೀಯ, ನೀನು ಹೋಗಿ ಸ್ನಾನ ಮಾಡಿ ಬಾ, ಮತ್ತು ಈಗ ರೆಸ್ಟ್ ಮಾಡ್ತಾ ಇದ್ದಾರೆ, ನಾಳೆ ಬೆಳಿಗ್ಗೆ ಬಾ ಅಂತ ಹೇಳಿ. ಆದರೆ ಪ್ರಭುಪಾದ್ಗೆ ಶೆಟ್ಟಿ ವಾಯ್ಸ್ ಗೊತ್ತಾಯಿತು. ಪ್ರಭುಪಾದ್ ಒಳಗಿಂದ ಶೆಟ್ಟಿ ಒಳಗೆ ಬಾ ಅಂತ ಹೇಳ್ತಾರೆ. ಮತ್ತೆ ಈ ಶಿಷ್ಯರಿಗೆ ಶಾಕ್ ಆಗ್ತದೆ. ಮತ್ತೆ ಶೆಟ್ಟಿಯನ್ನು ಅವರು ಒಳಗೆ ಬಿಡ್ತಾರೆ. ಶೆಟ್ಟಿಯನ್ನು ಒಳಗೆ ಬಿಟ್ಟ ಕೂಡಲೇ ಪ್ರಭುಪಾದ್ ಹೇಳುದು, ಶೆಟ್ಟಿ ನೀನು ಇಲ್ಲಿ ಕೃಷ್ಣನಿಗೆ ದೇವಸ್ಥಾನ ಕಟ್ತಾ ಇದೆಯಾ, ಗೋಲೋಕದಲ್ಲಿ ನಿನ್ಗೆ ಕೃಷ್ಣ ದೇವಸ್ಥಾನ ಕಟ್ತಾನೆ. ಶಿಷ್ಯರಿಗೆ ಅಂದರೆ ಪ್ರಭುಪಾದ್ ಇದು ಅಂದರೆ ಮಾತು ಅಂದರೆ ವೇದವಾಕ್ಯ, ಅವರು ಹೇಳಿದರೆ ಅದು ಆಗ್ತದೆ. ಯಾಕೆಂದರೆ ಕೃಷ್ಣ ಅಂದಷ್ಟು ಕ್ಲೋಸ್ ಅವರು. ಕೃಷ್ಣ ಅದನ್ನು ಈಡೇರಿಸ್ತಾನೆ, ಶುದ್ಧ ಭಕ್ತರ ಮಾತನ್ನು ಈಡೇರಿಸ್ತಾನೆ. ಶಿಷ್ಯರಿಗೆ ಗೊತ್ತಾಯಿತು, ಅಂದರೆ ಪ್ರಭುಪಾದ್ ಹೇಳಿದರೆ ಅದು ಆಯ್ತಂತ. ಅವರಿಗೆ ಶಾಕ್ ಆಯಿತು. ಹಾಗಾಗಿ ದೇವರಿಗೆ ಈ ಕೆಲಸ ಮಾಡೋದ್ರಿಂದ ಕೂಡ ನೋಡಿ, ಅಲ್ಲಿ ಶೆಟ್ಟಿ ಅಂತ ಮಾಡಿದ್ದು ಆ ಕನ್ಸ್ಟ್ರಕ್ಷನ್ ಕೆಲಸದಲ್ಲಿ ಕೆಲಸ ಮಾಡಿದ್ದು. ಹಾಗೆ ಮಾಡೋದ್ರಿಂದ ಕೂಡ ನಮಗೆ ಕೃಷ್ಣನ ಈ ಎಂತ ಗೋಲೋಕಕ್ಕೆ ಹೋಗುವ ಆ ಒಂದು ಚಾನ್ಸ್ ಇರ್ತದೆ. ಫಸ್ಟ್ ಇದು ಅನನ್ಯ ಭಕ್ತಿ,
ನೆಕ್ಸ್ಟ್ ಸಾಧನ ಭಕ್ತಿ, ಮೂರನೇದು ನಿಷ್ಕಾಮ ಕರ್ಮ ಯೋಗ. ಯತ್ ಕರೋಷಿ ಓದಿ ಮಾತಾಜಿ. ಯತ್ ಕರೋಷಿ ಯದ್ ಅಶ್ನಾಸಿ ಯಜ್ ಜುಹೋಷಿ ದದಾಶಿ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮತ್ ಅರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಎಸ್, ಎಂಥದ್ದೇ ಮಾಡಿದ್ರು ಕೂಡ ಕೃಷ್ಣನ ಕಾಣಿಕೆಯಾಗಿ ಅರ್ಪಿಸಬೇಕು. ಇದು ನಮ್ಮ ಮಂಗಳೂರು ರಾಧಾ ಗೋವಿಂದ್, ಇದು ಪ್ರಭುಪಾದ್. ನೋಡಿ, ಎಂತಂದರೆ ಒಂದು ವಿಷಯ ಹೇಳ್ತೇನೆ. ನಾವು ಆ್ಯಕ್ಚುಲಿ ಯಾರಾದರೂ ಕೂಡ ಈ ಹಣ ಕೇಳುವುದಿಲ್ಲ. ಯಾಕೆಂದರೆ ನೋಡಿ, ನಮಗೆ ಹೇಗೆಂದರೆ ಈಗ ಒಂದು 8 ತಿಂಗಳಾಯಿತು, 8 ತಿಂಗಳಲ್ಲ, ಏಪ್ರಿಲಿಂದ ಈಗ ಆಲ್ಮೋಸ್ಟ್ 9 ಮಂತ್ಸ್ ಆಯ್ತೇನ, ನಾವು ಹೊರಗೆ ಹೋಗಲಿಲ್ಲ. ಇಲ್ಲ, ನಮಗೆ ಹೊರಗೆ ಎಲ್ಲರೂ ಕೊಡ್ತಾ ಇದೆ ಅನ್ನೋ ಕನೆಕ್ಷನ್. ಈಗ ಎಂತಾಗಿದೆ ಅಂದರೆ, ಯಾಕೆಂದರೆ ನಾವು ಕೇಳುವುದಿಲ್ಲ. ಈಗ ನಮಗೆ ಕೇಳುವ ಸಿಚುವೇಶನ್ ಬಂದಿದೆ. ಎಂತಂದರೆ ಕೃಷ್ಣನ ಕೃಪೆಯಿಂದ ನಮಗೆ ಮೊನ್ನೆ ಜನ್ಮಾಷ್ಟಮಿ ದಿವಸ ಮೂಡದಿಂದ ಲೆಟರ್ ಬಂತು. ಅಂದರೆ ನಾವು 5 ವರ್ಷದ ಹಿಂದೆ ಒಂದು ಈಗ ಇರುವಂಥ ನಾವು ಬಾಡಿಗೆ ಅಂದರೆ ರೆಂಟೆಡ್ ಪ್ಲೇಸ್ ಎಂತ ಹೇಳೋದು, 5 ವರ್ಷದ ಹಿಂದೆ ನಾವು ಒಂದು ಅಪ್ಲೈ ಮಾಡಿದ್ದೆವು. ಅಂದರೆ ನಾನು ಜನ್ಮಾಷ್ಟಮಿ ದಿವಸ ಈ ಮೂಡ ಚೇರ್ಮನ್ಗೆ ಜನ್ಮ ಇನ್ವಿಟೇಷನ್ ಕೊಡುವಾಗ ಅವರು ಹೇಳಿದ್ರು, ನೀವು ಯಾಕೆ ಅಪ್ಲೈ ಮಾಡಬಾರ್ದು. ಮತ್ತು ನಾವು ಅಪ್ಲೈ ಮಾಡಿದ್ದೆವು. ಮತ್ತು ನಮಗೆ ಅದು ಎಂತಾಯ್ತು ಅಂದರೆ, ಈ ಗೌರ್ಮೆಂಟ್ ಆಚೆ ಇತ್ತಲ್ಲ, ಹಾಗೆ ಸಿಗಲಿಲ್ಲ. ಈಗ ಎಂತಾಯ್ತು ಅಂದರೆ, ಈಗ ಅದು ಪ್ರೆಸೆಂಟ್ 2 MLAs ನನಗೆ ತುಂಬ ಆತ್ಮೀಯರು. ಹಾಗಾಗಿ ಈಗ ನಮಗೆ ಒಂದು ಮೊನ್ನೆ ನಾವೆಂತ ಇದು ಮಾಡಲಿಲ್ಲ, ಜನ್ಮಾಷ್ಟಮಿ ದಿವಸ ನಮಗೆ ಮೂಡದಿಂದ ಲೆಟರ್ ಬಂತು. ಲೆಟರ್ ಬಂದು ನಾವೀಗ ಹೋದೆವು. ನಮಗೀಗ ಆ ಜಾಗ ಕೂಡ ಸಿಕ್ತು, ಅಂದರೆ ಹಣ ಕೊಡ್ಲಿಕ್ಕೆ ಉಂಟು. ಮತ್ತು ನಮ್ದು ಈಗ ಪ್ರಾಜೆಕ್ಟ್ ದೊಡ್ಡ ಪ್ರಾಜೆಕ್ಟ್, ಒಂದು 10 ಕೋಟಿಯ ಪ್ರಾಜೆಕ್ಟ್. ಹಾಗಾಗಿ ಈ ಪ್ರಭುಪಾದ ಜಾಗ ಅಂದರೆ ದೇವಸ್ಥಾನ ಕಟ್ಟಲಿಕ್ಕೆ ನಾವು ಕೇಳಬೇಕಂತೆ. ನಾವು ಉಳಿದಕ್ಕೆ ಯಾವುದೋ ಕೇಳುವುದಿಲ್ಲ, ಆದರೆ ಈಗ ನಮಗೆ ಎಂತ ಹೇಳೋದು, ಸಮಯ ಬಂದಿದೆ ಕೇಳುವಂಥದ್ದು. ಹಾಗಾಗಿ ಅಷ್ಟಿಷ್ಟಂತಲ್ಲ, ನೀವು ಎಷ್ಟು ನಿಮ್ಮ ಇದು ಪ್ರಕಾರ ನಿಮಗೆ ಕೊಡ್ಬೋದು. ಈಗ ನೋಡಿ, ಆ ಸೇವೆ ಬಗ್ಗೆ ನಾನು ಸ್ವಲ್ಪ ನಿಮಗೆ ತಿಳಿಸ್ತೇನೆ ಮತ್ತು ವಾಟ್ಸಪ್ಪಲ್ಲಿ ಹಾಕ್ತೇನೆ. ನಾವೀಗ ಮಕರ ಸಂಕ್ರಮಣಕ್ಕೆ ಕೆಸರುಗಳು ಅಂದರೆ ಫೌಂಡೇಶನ್ ಸ್ಟೋನ್ ಹಾಕುವ ಪ್ಲ್ಯಾನಲ್ಲಿದ್ದೇವೆ. 1.5 ಎಕರೆ ಜಾಗಿ, ತುಂಬ ದೊಡ್ಡ ಜಾಗಿ. ಹಾಗಾಗಿ ಯೂಸ್ ಪ್ರಾಜೆಕ್ಟ್ ಮಾಡಲಿಕ್ಕೆ ಇದ್ದೇವೆ. ಒಂದು ನಿಮಿಷ, ಅದನ್ನು ಸ್ವಲ್ಪ ನಾನು ನಿಮಗೆ ವಿವರಿಸ್ತೇನೆ. ಎಸ್ 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 ಬೇರೆ ಬೇರೆ ಸೇವೆ ಉಂಟು. ಒಂದು ಮಹಾಮುಖ್ಯ ಧರ್ಮಾಧಿಕಾರಿ ಸೇವೆ. ಅದರಲ್ಲಿ ಅಂದರೆ ನೀವು 4 ಸೆನ್ಸ್ ಜಾಗಿ ನೀವು ಭಗವಂತನಿಗೆ ಕೊಡುವಂಥದ್ದು. ನಿಮ್ಮ ಹೆಸರು ಬರ್ತದೆ ಇದರಲ್ಲಿ. ಎಂತೆಲ್ಲ ಉಂಟು ಅಂದರೆ, ನಿಮ್ಮ ಹೆಸರು ಆ ದೇವಸ್ಥಾನದಲ್ಲಿ, ಅಂದರೆ ಆ ದೇವಸ್ಥಾನದ ಗೋಡೆಯಲ್ಲಿ ಇಟ್ ಈಸ್ ಎ ಸ್ಪಿರಿಚುವಲ್ ಫೇಮ್, ಅಂದರೆ ಅದು ಯಾವಾಗಲೂ ಇರ್ತದೆ ಆ ರೀತಿ. ಮತ್ತು ಪಾರ್ಟಿಸಿಪೇಷನ್ ಪ್ರತಿಷ್ಠಾಪನಾ ಯಜ್ಞ, ಅಂದರೆ ನಮ್ಮದು ನಾಡಿದ್ದು ಇದಕ್ಕೆ ದೇವಸ್ಥಾನದ ಯಜ್ಞ ಆಗುವಾಗ ನಿಮಗೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಭಾಗ್ಯ ಸಿಗ್ತದೆ. ಮತ್ತು VIP ಪಾಸ್ ಆಲ್ ಇಂಪಾರ್ಟೆಂಟ್ ಫಂಕ್ಷನ್, ಮತ್ತು ಫ್ರೀ ಲೈಫ್ ಮೆಂಬರ್ಶಿಪ್. ಸೇವ್ ಅಮೌಂಟು 10,80,000. ಅದನ್ನು 3 ಇನ್ಸ್ಟಾಲ್ಮೆಂಟ್ ಕೂಡ ಕೊಡ್ಬೋದು, 3 ವರ್ಷದ ಕ್ಯಾನ್ ಬಿ ಪೇಡ್ ಇನ್ ಇನ್ಸ್ಟಾಲ್ಮೆಂಟ್ 3 years. ಮತ್ತು ನೆಕ್ಸ್ಟ್ ಬರುವಂಥದ್ದು ಮುಖ್ಯ ಧರ್ಮಾಧಿಕಾರಿ ಸೇವೆ. ಇದು 2 ಸೆನ್ಸ್ ಲ್ಯಾಂಡ್ ನಾವು ಕೊಡುವಂಥದ್ದು ದೇವರಿಗೆ. ಇದಕ್ಕೆ ಅದರ ಅರ್ಧ 5,40,000. ಇದು ಕೂಡ ಆ ರೀತಿ. ಇದರಲ್ಲಿ ಕೂಡ ನಿಮ್ಮ ಹೆಸರು ಇರ್ತದೆ ಆ ವಾಲಲ್ಲಿ. ಮತ್ತು ಧರ್ಮಾಧಿಕಾರಿ ಸೇವೆ ಅಂದರೆ 1 cent ಲ್ಯಾಂಡ್ ಕೊಡುವಂಥದ್ದು. ಇದಕ್ಕೆ ಅದರ ಅರ್ಧ 2,70,000. ಇದು ಕೂಡ 3 ವರ್ಷದಲ್ಲಿ ಕೊಡ್ಬೋದು. ಈ ರೀತಿ ಎಲ್ಲ ಸೇವೆ ಉಂಟು. ಮತ್ತು ಧರ್ಮಕರ್ತ ಸೇವೆ ಅದು 1,80,000. ಮತ್ತು ಸ್ಪಾನ್ಸರ್ ಫಾರ್ ಸ್ಕ್ವೇರ್ ಫೀಟ್ ದರ 1 ಸ್ಕ್ವೇರ್ ಫೀಟ್ಗೆ 5,000, 2 ಸ್ಕ್ವೇರ್ ಫೀಟ್ಗೆ 10,000, 5 ಸ್ಕ್ವೇರ್ ಫೀಟ್ಗೆ 25,000, 10 ಸ್ಕ್ವೇರ್ ಫೀಟ್ಗೆ 50,000. ಈ ರೀತಿ ಎಲ್ಲ ಕೊಡುವಂಥದ್ದು ಉಂಟು.
ಮತ್ತೆ ಒಂದು ಬ್ರಿಕ್ ಸೇವೆ, ಒಂದು ಕಲ್ಲಿನ ಸೇವೆ, ಅದಕ್ಕೆ ಸ್ಪಾನ್ಸರ್ ಬ್ರಿಕ್ 1 ಬ್ರಿಕ್ 1500, 2 ಬ್ರಿಕ್ 3000, 5 ಬ್ರಿಕ್ 7500, 10 ಬ್ರಿಕ್ಸ್ 15000. ಈ ರೀತಿ ಎಲ್ಲ ಸೇವೆ ಉಂಟು. ಮತ್ತೆ ಗ್ರೂಪಿಗೆ ಹಾಕ್ತೇವೆ. ನಿಮ್ಗೆ ಫರ್ದರ್ ಇರಬೇಕಿದ್ರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದ್ರೆ ನೋಡಿ, ದೇವರಿಗೆ ಕೊಡೋದ್ರಿಂದ ನಾವೇನು ನಮ್ದು ಕಡಿಮೆ ಆಗೋದಿಲ್ಲ. ಪ್ರಭುಪಾದ ಹೇಳ್ತಾರೆ, ಒಮ್ಮೆ ದೇವರು ನಿಮಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಈ 2 ಕೈ ಸಾಲದಂತೆ. ಹಾಗಾಗಿ ನಾವು ದೇವರದೇ ನಾವು ವಾಪಸ್ ದೇವರಿಗೆ ಕೊಡುವಂಥದ್ದು. ಹಾಗಾಗಿ ನಾವು ನೋಡಿ, ನಾವು ಆ್ಯಕ್ಚುಲಿ ಕೇಳುವುದಿಲ್ಲ. ಎಷ್ಟು ಜನಕ್ಕೆ ನಾವು ಕೇಳಲಿಲ್ಲ. ಈ ದೇವಸ್ಥಾನಕ್ಕೆ ತುಂಬ ವರ್ಷ ಆಯಿತು. ಆದರೆ ಈಗ ಎಂತಾಗಿದೆ ಅಂದರೆ ನಮಗೆ ಈ ಒಂದು ದೇವರ ಕೃಪೆಯಿಂದ ಅದು ಕೂಡ ನೋಡಿ, ನಾವೀಗ ನಂಬರ್ 1 ಈ ಆನ್ಲೈನ್ ಫೀಚರ್ಸ್ ಆಗಿದ್ದೇವೆ. ಅಂದರೆ ಈಗ ನಾವು 1,15,000 ಕ್ರಾಸ್ ಆದೆವು. ಹಾಗೆ ಇದು ಕೂಡ ಕೃಷ್ಣನ ಕೃಪೆ. ಯಾಕಂದ್ರೆ ನಾವು ಈ ಮ್ಯಾಸಿವ್ ಪ್ರೀಚಿಂಗ್ ಮಾಡಿದ ಕಾರಣ ಕೃಷ್ಣ ನಮಗೆ ಈ ಜಾಗವನ್ನು ಒದಗಿಸಿ ಕೊಟ್ಟ. ಎಸ್. ಮತ್ತು ಲೈಫ್ ಟೈಮ್ ಪ್ಯಾಟರ್ನ್ ಕೂಡ ಉಂಟು ಮೆಂಬರ್ಶಿಪ್. ಅದಕ್ಕೆ 35,555 ಅದನ್ನು ಕೂಡ ನೀವು ಮಾಡ್ಬೋದು. ಎಸ್. ಇದು ಪ್ರಭುಪಾದ, ಇದು ಎಂತ ಹೇಳೋದು, ಪ್ಯಾಲೇಸ್ ಆಫ್ ಗೋಲ್ಡ್, ಭಕ್ತಿವೇದಾಂತ ಮ್ಯಾನರ್. ಇದು ಯುಕ್ರೇನ್ ಇಸ್ಕಾನ್, ಸೌತ್ ಆಫ್ರಿಕಾ ಡರ್ಬನಲ್ಲಿ ಇರುವಂಥದ್ದು ಇಸ್ಕಾನ್. ಇದು ನಮ್ಮ ಮಾಯಾಪುರಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಇರುವಂಥದ್ದು ನಮ್ಮ ಹೆಡ್ ಕ್ವಾರ್ಟರ್ಸ್. ಇಡೀ ಇಸ್ಕಾನ್ ಇದು ಚೈತನ್ಯ ಮಹಾಪ್ರಭುದು ಬರ್ತ್ ಪ್ಲೇಸ್. ಇದು ಈಗ ನೆಕ್ಸ್ಟ್ ಇಯರ್ ಕಂಪ್ಲೀಟ್ ಆಗ್ತದೆ. ಇದು 500 crores ಪ್ರಾಜೆಕ್ಟ್. TOVP ಟೆಂಪಲ್ ಆಫ್ ವೇದಿಕ್ ಪ್ಲಾನೆಟೋರಿಯಂ. ಇದು ವೃಂದಾವನದಲ್ಲಿ ಕೃಷ್ಣ ಬಲರಾಮ್. ಇದು ನಮ್ಮದು ರಾಧಾ ಗೋವಿಂದ್ ಟೆಂಪಲ್, ಮಂಗಳೂರು. ಎಸ್. ಲೈಫ್ ಟೈಮ್ ಮೆಂಬರ್ ಆದರೆ ನಿಮಗೆ ಎಲ್ಲ ಎಂತ ಹೇಳೋದು, ಈ ದೇವಸ್ಥಾನ ನಮ್ಮದು ಎಲ್ಲೆಲ್ಲ ಉಂಟು ಅಲ್ಲೇ ನಿಮಗೆ ಹೋಗಿ 3 ದಿವಸದಲ್ಲಿ ಇರ್ಬೋದು. 5 ಜನ 3 ದಿವಸ ಇರ್ಬೋದು. ಎಸ್. ಇದನ್ನು ಕೂಡ ಇನ್ಸ್ಟಾಲ್ಮೆಂಟ್ ಕೊಡ್ಬೋದು. ಎಸ್. ಮತ್ತು ದೇವಸ್ಥಾನದಲ್ಲಿ ನಿತ್ಯ ಸೇವೆ ಕೂಡ ಉಂಟು. ಅದಕ್ಕೆ ಕೂಡ ನಮಗೆ ಇಂಟ್ರೆಸ್ಟ್ ಇದೆ, ಕೊಡ್ಬೋದು. ನಿತ್ಯ ರಾಜಭೋಗ ಸೇವೆ, ಮತ್ತು ನಿತ್ಯ ಸರ್ವ ಸೇವೆ, ನಿತ್ಯ ಧೂಪ ಸೇವೆ, ಕ್ಷೀರ ನೈವೇದ್ಯ. ನಾವು ಬೆಳಿಗ್ಗೆ ಕೃಷ್ಣ ಹೇಳುವಾಗ, ಅಂದರೆ 4 ಗಂಟೆ ನಾವು ಕೃಷ್ಣನ ಎಬ್ಬಿಸ್ತೇವೆ. ಆಗ ಅವನಿಗೆ ಈ ಸ್ವೀಟ್ ರೈಸ್ ಕೊಡುವಂಥದ್ದು, ಕ್ಷೀರ ನೈವೇದ್ಯ. ಎಸ್. ಇದು ಕೂಡ ಸೇವೆ, ಪುಷ್ಪಾಲಂಕಾರ ಸೇವೆ, ಈ ರೀತಿಯಲ್ಲಿ ಬೇರೆ ಬೇರೆ ಸೇವೆ ಉಂಟು. ಸರ್ವ ಸೇವೆ, ಧೂಪ ಸೇವೆ. ಎಸ್. ಓಕೆ. ಎಸ್, ಓದಿ ಮಾತಾಡಿ. ಅಥೈತತ್ ಅಪಿ ಆಶಕ್ತೋಸಿ ಕರ್ತುಂ ಮದ್ಯೋಗಂ ಆಶ್ರಿತ ಸರ್ವಕರ್ಮಾಫಲತ್ಯಾಗಂ ತಥಾ ಕುರು ಯಥಾಮವನ್. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲಾ ಕರ್ಮಫಲಗಳನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು. ಎಸ್. ಇದಕ್ಕೆ ಹೇಳುವಂಥದ್ದು ಸಕಾಮ ಕರ್ಮಯೋಗ. ಸಕಾಮ ಕರ್ಮಯೋಗ ಅಂದರೆ ನೀವು ಕೊಡಲಿಕ್ಕೆ ಸ್ಟಾರ್ಟ್ ಮಾಡುವಂಥದ್ದು ಕೃಷ್ಣನಿಗೆ. ಈಗ ನಾನು ಹೇಳಿದ್ದು ಅದೇ, ಅಂದರೆ ನಮಗೆ ಜಾಗ ಬಂದಿದೆ, ನೀವು ಕೊಡಿ ಅಂತ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಫಸ್ಟಿಗೆ ಅನನ್ಯ ಭಕ್ತಿ, ನೆಕ್ಸ್ಟ್ ಸಾಧನ ಭಕ್ತಿ, ಅದು ಆಗದಿದ್ರೆ ನಿಷ್ಕಾಮ ಕರ್ಮಯೋಗ, ಅದು ಆಗದೆ ನೆಕ್ಸ್ಟ್ ಸಕಾಮ ಯೋಗ. ನಾವು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಂತ ಪ್ರಭುಪಾದ ಹೇಳ್ತಾರೆ. ಕೊಡುವುದು ಅಭ್ಯಾಸ ಆಗಬೇಕಂತ ಕೃಷ್ಣನಿಗೆ. ಯಾಕಂದರೆ ಸಾಯೋ ಟೈಮಲ್ಲಿ ನೋಡಿ, ಪ್ರಭುಪಾದ ಹೆಚ್ಚಿನ ಬಾರಿ ಹೇಳ್ತಾರೆ, ಎಲ್ಲರೂ ಸಾಯುವಾಗ ಹೀಗೆ ಮಾಡಿ ಸಾಯಿತು. ಯಾಕೆಂದರೆ ಅವ ಅಷ್ಟು ಕೂಡಿರ್ತಾನೆ. ಮತ್ತು ಅವನಿಗೆ ಸಾಯುವಾಗ ಯೋಚನೆ, ನನ್ನ ಹಣ ಎಂತ ಆಗ್ತದೆ. ಹಾಗೆ ಪ್ರಭುಪಾದ ಹೇಳ್ತಾರೆ, ಕೊಡುವುದು ಸ್ಟಾರ್ಟ್ ಮಾಡಿ ನಾವು ಅಭ್ಯಾಸ ಮಾಡಿದರೆ ಮತ್ತು ನಮಗೆ ಸಾಯುವಾಗ ಆ ಯೋಚನೆ ಬರುವುದಿಲ್ಲ, ನಮಗೆ ಕೃಷ್ಣನ ಯೋಚನೆ ಬರ್ತದೆ. ಶ್ರೇಯೋ ಹಿ ಜ್ಞಾನಮಭ್ಯಾಸ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲ ತ್ಯಾಗಶ್ಚಂತಿರ್ ಅನಂತರಂ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲತ್ಯಾಗವು ಉತ್ತಮ. ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ಎಸ್. ನೋಡಿ, ಈಗ ಅಯಷ್ಟದು ಅನನ್ಯ ಭಕ್ತಿ, ನೆಕ್ಸ್ಟ್
ಸಾಧನ ಭಕ್ತಿ, ನೆಕ್ಸ್ಟ್ ನಿಷ್ಕಾಮ ಕರ್ಮಯೋಗ, ನೆಕ್ಸ್ಟ್ ಸಕಾಮ. ಅದು ಕೂಡ ಆಗದಿದ್ರೆ ನೆಕ್ಸ್ಟ್ ಹೇಳುವಂಥ ಕೃಷ್ಣ, ನೀನು ಅದು ಕೂಡ ಆಗದಿದ್ರೆ ಜ್ಞಾನ ಸಾಧನೆ ಮಾಡು. ಜ್ಞಾನಕ್ಕಿಂತ ಧ್ಯಾನ ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲದಾಗೆ ಉತ್ತಮ. ನೋಡಿ, ಇದು ಜ್ಞಾನ ಮತ್ತು ಧ್ಯಾನ ಮತ್ತು ಕರ್ಮಫಲದಾಗ. ಜ್ಞಾನಕ್ಕಿಂತ ಧ್ಯಾನ ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲದಾಗ ಉತ್ತಮ. ಹಾಗಾಗಿ ಇದನ್ನಾದರೂ ಮಾಡು ಅಂತ ಹೇಳ್ತಾನೆ ಕೃಷ್ಣ. ಅದು ಹೈಯೆಸ್ಟ್ ಅನನ್ಯ ಭಕ್ತಿ, ನೆನ್ಪಿಡಿ. ಇದು ಹೈಯೆಸ್ಟ್ ಅಲ್ಲ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲಾ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾತೃಪ್ತನೋ, ಸಂತುಷ್ಟನೋ, ಆತ್ಮ ಸಂಯಮಿಯೋ, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನೋ, ಅಂತಹ ಭಕ್ತನು ನನಗೆ ಬಹಳ ಪ್ರಿಯವಾದವನು. ನೋಡಿ, ಆ 5 ಮಿನಿಟ್ಸ್ ಉಂಟು ಫಾಸ್ಟ್ ಬ್ರೇಕಿಂಗ್ಗೆ. ಇವತ್ತು ಎಂತಂದರೆ 6:43 7:04 ತನಕ ಜಾಸ್ತಿ ಟೈಮ್ ಇಲ್ಲ, 20 ನಿಮಿಷ ಮಾತ್ರ ಇರೋದು ಫಾಸ್ಟ್ ಬ್ರೇಕಿಂಗ್ಗೆ. ಆ ಟೈಮಲ್ಲಿ ಎಂತಾದರೂ ಒಂದು ಧಾನ್ಯ ಬಾಯಿಗೆ ಹಾಕಬೇಕು. ಎಷ್ಟು ನಾನು ಅವಲಕ್ಕಿ ತಂದಿದ್ದೇನೆ, ಒಂದು ಅವಲಕ್ಕಿ ಬಾಯಿಗೆ ಹಾಕಿದ್ರೆ ಆಯ್ತು 43. ಓಕೆ, ಈಗ ಯಾರಿಗೆ ಅಸೂಯೆ ಇಲ್ಲ, ಎಲ್ಲ ಜೀವಿಗಳ ಸ್ನೇಹಿತ, ತಾನು ಒಡೆಯನೆಂಬ ಭಾವನೆ ಇಲ್ಲ, ನಿರಾಕಾರ, ಸುಖ ದುಃಖ ಸಮಚಿತ್ತ, ಕ್ಷಮಾಶೀಲನು, ಸದಾತೃಪ್ತನು, ಸಂತೋಷನು, ಆತ್ಮ ಸಂಯಮನು, ದೃಢಚಿತ್ತನ ಭಕ್ತಿ ಸೇವೆಯಲ್ಲಿ ನಿರತನು, ತನ್ನ ಮನಸ್ಸನ್ನು ಬುದ್ಧಿಯನ್ನು ನಿಲ್ಲಿಸುವನು, ಅಂತ ಭಕ್ತ ನನಗೆ ಬಹಳ ಪ್ರಿಯ. ನೋಡಿ, ಇದೆಲ್ಲ ಕ್ವಾಲಿಫಿಕೇಶನ್. ಕೃಷ್ಣನಿಗೆ ನೀವು ರೀಚ್ ಆಗಬೇಕಿದ್ರೆ ಇದೆಲ್ಲ ನಿಮ್ಮ ಹತ್ರ ಇರಬೇಕು. ಈಗ ಇಲ್ಲಿ ಸುಧಾಮ ಇದ್ದಾನೆ. ಸುಧಾಮನ ಬಗ್ಗೆ ಸ್ವಲ್ಪ ಹೇಳು. ಸುಧಾಮ ಕೃಷ್ಣನ ಬಾಲ್ಯ ಸ್ನೇಹಿತ. ಆದರೆ ಸುಧಾಮ ಮತ್ತೆ ಕೃಷ್ಣ ಭೇಟಿ ಆಗಿದ್ರೆ ತುಂಬಾ ಸಮಯ ಆಗಿರ್ತದೆ. ಒಂದು ದಿವಸ ಎಂತ ಆಗ್ತದೆ, ಸುಧಾಮನ ಹೆಂಡತಿ ಹೇಳುದು, ನೀನು ಇಲ್ಲಿ ಜಪ ಮಾಡ್ತಿದ್ಯಾ, ಅಲ್ಲಿ ನಿನ್ನ ಗೆಳೆಯ ಕೃಷ್ಣ ರಾಜನಾಗಿದ್ದಾನೆ, ಇಲ್ಲಿ ತಿನ್ಲಿಕ್ಕೆ ಗತಿ ಇಲ್ಲ, ನನಗೆ ಹಾಕ್ಲಿಕ್ಕೆ ಸರಿಯಾದ ಬಟ್ಟೆ ಇಲ್ಲ, ಮನೆ ಬಿದ್ದೋಗಿದೆ, ನೀನು ಯಾಕೆ ಹೋಗಿ ಅವನ ಹತ್ರ ಕೇಳಿ ತರಬಾರ್ದು. ಸುಧಾಮ ನೋಡಿ, ಸುಧಾಮ ಶುದ್ಧ ಭಕ್ತ, ಅವನಿಗೆ ಕೇಳುವುದೆಲ್ಲ ಇಷ್ಟ ಇಲ್ಲ ಅವನಿಗೆ. ಆದ್ರೂ ಕೂಡ ಹೆಂಡತಿ ಹೇಳಿದಕ್ಕೆ, ನನ್ನ ಗೆಳೆಯ ನಾನು ಮೀಟ್ ಆಗದೆ ತುಂಬ ಸಮಯ ಆಯಿತು, ಹಾಗಾಗಿ ಅವ್ರು ಹೋದದ್ದು ಅಂತ ಗೆಳೆಯನು ಕೃಷ್ಣನ ಮೀಟ್ ಆಗಲಿಕ್ಕೆ. ಅವನ ಹೆಂಡತಿ ಹೇಳಿದಾಗ ಕೇಳಲಿಕ್ಕೆ ಅಲ್ಲ. ಮತ್ತೆಂತಾಗ್ತದೆ, ಸುಧಾಮ ಹೋಗ್ತಾನೆ. ಸುಧಾಮ ಹೋಗುವಾಗ ಅಲ್ಲಿ ದ್ವಾರಪಾಲಕರು ದ್ವಾರಕೆಯಲ್ಲಿ ಅವರು ನಿಲ್ಲಿಸ್ತಾರೆ. ನಿಲ್ಲಿಸಿದ ಕೂಡಲೇ ಹೋಗಿ ಕೃಷ್ಣನ ದೂತ ಹೋಗಿ ಕೃಷ್ಣನಿಗೆ ಹೇಳ್ತಾನೆ, ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ, ಸರಿಯಾಗಿ ಅವನಿಗೆ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ, ತುಂಬ ತಿಳಿವಿದ್ದಾನೆ. ಕೃಷ್ಣನಿಗೆ ಗೊತ್ತಾಗ್ತದೆ ಇದು ಸುಧಾಮ ಅಂತ. ನೋಡಿ, ಕೃಷ್ಣ ಅಂದರೆ ಆ ಶುದ್ಧ ಭಕ್ತರೊಟ್ಟಿಗೆ ಅಷ್ಟು ಅವನ ಹೃದಯ ಕೊಡ್ತಾನೆ. ಅವ ಓಡಿ ಹೋಗ್ತಾನೆ ಸುಧಾಮನ ಸ್ವೀಕರಿಸಲಿಕ್ಕೆ. ಮತ್ತೆ ಅಲ್ಲಿ ಹೋಗಿ ಸುಧಾಮನಿಗೆ ಅಂದರೆ ಅವನನ್ನು ತಪ್ತಾನೆ. ಅವನಿಗೆ ಅಷ್ಟು ಖುಷಿ ಆಗ್ತದೆ. ಸುಧಾಮನಿಗೆ ಖುಷಿ ಆಗ್ತದೆ. ಮತ್ತು ಅವನಿಗೆ ಆ ಅತಿಥಿಗೆ ಎಂತ ನಾವು ಒಂದು ಸತ್ಕಾರ ಮಾಡಬೇಕು ಅದನ್ನೆಲ್ಲ ಮಾಡ್ತಾನೆ. ಪ್ರಭುಪಾದ ಹೇಳ್ತಾರೆ, ನೋಡಿ, ನಾವು ಕೃಷ್ಣನಿಂದ ನೋಡಿ ಕಲಿಬೇಕು. ನಾವು ಯಾರಾದ್ರು ಅತಿಥಿ ಬಂದರೆ ನಾವು ಈ ರೀತಿ ಸತ್ಕಾರ ಮಾಡೋದಿಲ್ಲ. ಆದರೆ ಕೃಷ್ಣ ನೋಡಿ ಎಂತ ಮಾಡಿದ, ಅವ ದೇವತಾ ಪರಮಪುರುಷ, ಆದರೂ ಕೂಡ ಅತಿಥಿ ಸತ್ಕಾರ ಮಾಡಿದ. ಅವ ಪಾದ ಪೂಜೆ ಮಾಡಿದ. ನೋಡಿ, ದೇವೋತ್ತಮ ಪರಮಪುರುಷ, ಅವ ಪಾದ ಪೂಜೆ ಮಾಡಿದ. ಹಾಗಾದ್ರೆ ಎಣಿಸಿ, ಸುಧಾಮನ ಪೊಸಿಷನ್ ಎಣಿಸಿ. ಕೃಷ್ಣ ಒಬ್ಬನ ಪಾದ ಪೂಜೆ ಮಾಡೋದಾದ್ರೆ ಅವನ ಒಂದು ಪೊಸಿಷನ್ ಎಣಿಸಿ, ಅವ ಎಷ್ಟು ಪುಣ್ಯ ಮಾಡಿರ್ಬೇಕಂತ ಎಣಿಸಿ. ಕೃಷ್ಣ ಸಿಗುವುದೇ ಕಷ್ಟ, ಅದು ಕೂಡ ಪಾದ ಪೂಜೆ ಮಾಡಿದ ಮೇಲೆ ಮತ್ತೆ ಕೃಷ್ಣ ಅವನನ್ನು ವಾಪಸ್ ಮನೆಗೆ ಬಿಡ್ತಾನೆ. ಅವನ ಮನೆಗೆ ಬಿಡುವಾಗ ಸುಧಾಮನಿಗೆ ಶಾಕ್ ಆಗ್ತದೆ. ಅಂದರೆ ನಾನು ಬೇರೆ ಎಲ್ಲಿ ಆ ಜಾಗಕ್ಕೆ ಬಂದೇನೆ ಅಂತ. ಮನೆ ಅರಮನೆ ಅರಮನೆ ಥರ ಆಗಿದೆ.
ಸುಧಾಮ ಎಂತ ಕೇಳಲಿಲ್ಲ, ಜಸ್ಟ್ ಹೋಗಿ ಅವ್ರ ಗೆಳೆಯನ ಮೀಟ್ ಆಗಿ ಬಂದದ್ದು ಅಷ್ಟೇ. ಆದ್ರೆ ಕೃಷ್ಣ ನೋಡಿ ಎಲ್ಲವನ್ನು ಕೊಡ್ತಾನೆ. ಅದಕ್ಕೆ ಹೇಳು ಪ್ರಭುಪಾದ ಯಾವಾಗ ಹೇಳ್ತಾರೆ, ನೀವು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಮತ್ತೆ ಎಂತ ಕೇಳಬೇಡಿ, ಕೃಷ್ಣನ್ಗೆ ಗೊತ್ತುಂಟು ಯಾವ ಟೈಮ್ಗೆ ಎಂತ ಕೊಡ್ಬೇಕಂತ, ಕೃಷ್ಣ ಕೊಡ್ತಾನೆ. ಆದರೆ ಮೇಯ್ನ್ ನಾವು ಭಕ್ತಿಯಲ್ಲಿ ನಿರತರಾಗಬೇಕು. ಮತ್ತೆ ಮನೆಗೆ ಹೋಗ್ತಾನೆ, ಅವನ ಹೆಂಡತಿ ಜರಿ ಸೀರೆ ಉಟ್ಟಿದ್ದಾಳೆ, ಕುತ್ತಿಗೆಯಲ್ಲಿ ಪೂರ್ತಿ ಬಂಗಾರ ಉಂಟು, ಮತ್ತೆ ಮನೆಯಲ್ಲಿ ಎಲ್ಲ ತಿನ್ನುವ ಐಟಮ್ ಎಲ್ಲ ರಾಶಿ ಉಂಟು. ಹಾಗಾಗಿ ಅವನಿಗೆ ಶಾಕ್ ಆಗ್ತದೆ, ಕೇಳದೆ ಕೃಷ್ಣ ಕೊಡ್ತಾನೆ ಅನ್ನೋದಕ್ಕೆ ಇದೇ ಉದಾಹರಣೆ. ಎಸ್, ಯಾವ ವ್ಯಕ್ತಿಯಿಂದ ಯಾರೂ ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳ ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ನನಗೆ ಬಹುಪ್ರಿಯನಾಗುತ್ತಾನೆ. ಎಸ್, ನೋಡಿ ಇದಕ್ಕೆ ಉದಾಹರಣೆ, ಯಾವ ವ್ಯಕ್ತಿ ಯಾರು ಉದ್ವೇಗ ಪಡುವುದಿಲ್ಲ ಮತ್ತು ಆ ವ್ಯಕ್ತಿ ಯಾರಿಂದ ಉದ್ವೇಗ ಅನುಭವಿಸುವುದಿಲ್ಲ, ಸುಖ ದುಃಖ ಭಯ ಆತಂಕ ಎಲ್ಲದರಲ್ಲಿ ಸೇಮ್ ಇರ್ತಾನೆ. ಇದಕ್ಕೆ ಉದಾಹರಣೆ ಇದು ಚಿತ್ರಕೇತು. ಇದು ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿಯನ್ನು ತೊಡೆಯಲ್ಲಿ ಕೂರಿಸಿದ್ದಾನೆ. ಇದು ನಾರದ ಮುನಿ. ಎಲ್ಲರೂ ಶಿವ ಭಾಗವತಂ ಕ್ಲಾಸ್ ಕೊಡ್ತಾ ಇದ್ದಾನೆ ನೋಡಿ, ಎಲ್ಲೆಲ್ಲಿ ಭಾಗವತಂ ಕ್ಲಾಸ್ ಆಗ್ತಾ ಉಂಟು ನಾರದ ಮುನಿಯಲ್ಲಿ ಹೋಗ್ತಾರೆ. ಹಾಗಾಗಿ ಕೈಲಾಸದಲ್ಲಿ ಶಿವ ಪಾರ್ವತಿಯನ್ನು ತೊಡೆಯಲ್ಲಿ ಕೂರಿಸಿ ಭಾಗವತಂ ಕ್ಲಾಸ್ ಕೊಡ್ತಾ ಇದ್ದಾನೆ. ಮತ್ತು ಇದು ಚಿತ್ರಕೇತು ನಾರದನ ಶಿಷ್ಯ, ಕೃಷ್ಣನ ಶುದ್ಧ ಭಕ್ತ. ಪ್ರಭುಪಾದಲ್ಲಿ ಹೇಳ್ತಾರೆ, ವೈಕುಂಠದಲ್ಲಿ ಗೋಲೋಕದಲ್ಲಿ ಎಲ್ಲರಿಗೂ ಅವ್ರದ್ದು ವಿಮಾನ ಉಂಟಂತೆ. ನಾವು ಇಲ್ಲಿ ವಿಮಾನ ಮಾಡಲಿಕ್ಕೆ ಪ್ರಭುಪಾದ ಹೇಳ್ತಾರೆ ಬಡ್ ಇಂಡಸ್ಟ್ರಿ ಮಾಡಬೇಕು. ಆದರೆ ಗೋಲೋಕದಲ್ಲಿ ಇಂಡಸ್ಟ್ರಿ ಮಾಡ್ಬೇಕಂತಿಲ್ಲ, ಜಸ್ಟ್ ನಾವೊಂದು ಥಿಂಕ್ ಮಾಡಿದರೆ ಅಲ್ಲಿ ವಿಮಾನ ಬರ್ತದೆ ಅಂತ. ಅದು ಯಾವುದೇ ಎಫರ್ಟ್ ಇಲ್ಲದೆ ಮಾಡುವಂಥದ್ದು. ಪ್ರಭುಪಾದ ಹೇಳ್ತಾರೆ ಅದು ನಿಜವಾದ ವಿದ್ಯೆ, ಈ ವಿದ್ಯೆ ಅಲ್ಲ. ಯಾವುದು? ಬಡ್. ಹಾಗೆ ಚಿತ್ರಕೇತು ಆ ವಿಮಾನದಲ್ಲಿ ಬರ್ತಾನೆ ಅಲ್ಲಿಗೆ. ಮಂದವ ಹೇಳುದು, ಶಿವ ನೀನು ತೊಡೆಯಲ್ಲಿ ಕೂರಿಸಿ ಪಾರ್ವತಿಯನ್ನು ತೊಡೆಯಲ್ಲಿ ಕೂರಿಸಿ ನೀನು ಭಾಗವತಂ ಕ್ಲಾಸ್ ಮಾಡ್ತಿದ್ಯಾ, ಇದು ಸರಿಯಲ್ಲ. ಅವನ ಇಂಟೆನ್ಷನ್ ತಪ್ಪಿರಲಿಲ್ಲ. ನೋಡಿ, ಶಿವ ಕೂಡ ವೈಷ್ಣವನಾಮ ಯಥಾಶಂಭು, ಅವನಿಗೆ ಯಾವುದೇ ಕಾಮ ಇಲ್ಲ. ನಾವಾದರೆ ಇಟ್ಕೊಂಡ್ರೆ ಅದು ಕಾಮದಲ್ಲಿ ಇಟ್ಕೊಂಡು. ಶಿವ ಹಾಗೆ ಅಲ್ಲ. ಮತ್ತು ಚಿತ್ರಕೇತುಗೆ ಇದು ಗೊತ್ತುಂಟು, ಶಿವನಲ್ಲಿ ಏನು ಕಾಮ ಇಲ್ಲ ಅಂತ ಅವನಿಗೆ ಗೊತ್ತುಂಟು. ಹಾಗಾಗಿ ಅವು ಹೇಳುವುದು ಎಂತಂದರೆ, ಕಲಿಯುಗದ ಜನರಿಗೆ ಇದು ತಪ್ಪು ಎಕ್ಸಾಂಪಲ್ ಆಗ್ತದೆ. ಕಲಿಯುಗದವರು ಎಂತಂದರೆ, ಶಿವ ತೊಡೆಯಲ್ಲಿ ಕೂರಿಸ್ತೇನೆ, ನಾನು ಕೂಡ ತೊಡೆಯಲ್ಲಿ ಕೂರಿಸ್ತೇನೆ. ನಮ್ಮ ಇದು ಮೆಂಟಾಲಿಟಿ ಇದು. ಹಾಗಾಗಿ ದೂರದೃಷ್ಟಿಯಲ್ಲಿ ಈ ಕಲಿಯುಗದ ಜನರಿಗೋಸ್ಕರ ಚಿತ್ರಕೇತು ಹೇಳಿದ್ದೆ ವಿನಾ ಅವನಿಗೆ ಬೇರೆ ತಪ್ಪು ಇಂಟೆನ್ಷನ್ ಇರಲಿಲ್ಲ. ಆದರೆ ಶಿವ ಇದು ಹೇಳಿದಾಗ ಶಿವ ಅಂತ ಹೇಳುವುದಿಲ್ಲ, ಶಿವನಿಗೆ ಗೊತ್ತುಂಟು ಅಂದರೆ ಚಿತ್ರಕೇತು ಶುದ್ಧ ಭಕ್ತ ಅಂತ. ಆದರೆ ಪಾರ್ವತಿಗೆ ಸಿಟ್ಟು ಬರ್ತದೆ. ಪಾರ್ವತಿ ಹೇಳ್ತಾರೆ, ನೀನೇನು ಬ್ರಹ್ಮನ? ನೀನು ಬ್ರಹ್ಮನಿಗಿಂತ ದೊಡ್ಡವನ? ನಿನಗೆ ಯಾರು ಶಿವನ ಮೇಲೆ ಕಮೆಂಟ್ ಮಾಡಲಿಕ್ಕೆ ರೈಟ್ ಕೊಟ್ಟದ್ದು? ನೀನು ಮಾಡಿದ ತಪ್ಪಿಗೆ ನೀನು ನೆಕ್ಸ್ಟ್ ಲೈಫಲ್ಲಿ ರಾಕ್ಷಸ ಆಗುವ ಅಂತ ಪ್ರಭುಪಾದಲ್ಲಿ ಹೇಳಿದ್ದಾರೆ. ಮತ್ತೆ ಶಿವನಿಗೆ ಬೇಜಾರಾಗ್ತದಂತೆ, ಅಂದರೆ ನೀನು ಯಾಕೆ ಹೀಗೆ ಮಾಡಿದ್ಯಾ ಅಂತ ಪಾರ್ವತಿ ಹೇಳ್ತಾರೆ. ಅವ್ರು ಶುದ್ಧ ಭಕ್ತ, ಅವನ ಇಂಟೆನ್ಷನ್ ತಪ್ಪಿರಲಿಲ್ಲ. ಯಾಕಂದರೆ ಶಿವ ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅದು ಪಾರ್ವತಿಗೆ ಸಿಟ್ಟು ಬಂತು. ಪ್ರಭುಪಾದ ಹೇಳ್ತಾರೆ, ಕ್ರೋಧ ಎಷ್ಟೋ ಸಲ ಎಂತ ಅಂದರೆ, ಫಸ್ಟಿಗೆ ನಮಗೆ ಕ್ರೋಧ ಬರುವಾಗ ಹೇಳಿದರೆ ನಮಗೆ ತಾಪ ಆಗ್ತದೆ, ಮತ್ತು ಹೇಳಿದ ಮೇಲೆ ನಮಗೆ ಪಶ್ಚಾತ್ತಾಪ ಆಗ್ತದೆ, ನಾವು ಹೇಳಬಾರ್ದಿತ್ತು ಅಂತ. ಅದು ಪ್ರಭುಪಾದ ಹೇಳ್ತಾರೆ, ಕ್ರೋಧವನ್ನು ನಾವು ಕಂಟ್ರೋಲ್ ಮಾಡಿದರೆ ಒಳ್ಳೆಯದು. ಮತ್ತೆ ಚಿತ್ರಕೇತು ಕೆಳಗೆ ಬರ್ತಾನೆ. ಕೆಳಗೆ ಬಂದು ಅಡ್ಡ ಬೀಳ್ತಾನೆ ಪಾರ್ವತಿಗೆ. ತಾಯಿ ಅಂತ ಹೇಳ್ತಾನೆ, ನೀನು ಶಾಪವನ್ನು ನಾನು ಸ್ವೀಕರಿಸಲು ಸಿದ್ಧ. ಪ್ರಭುಪಾದ ಹೇಳ್ತಾರೆ,
ಚಿತ್ರಕೇತು ಆ ಶಾಪವನ್ನು ಕೌಂಟರ್ ಅಟ್ಯಾಕ್ ಮಾಡ್ಬೋದು ಅಂತಾರೆ. ಅಂದರೆ ಕೃಷ್ಣ ಹತ್ರ ಹೇಳ್ತಿದ್ರೆ ಕೃಷ್ಣ ಅದನ್ನು ನಲ್ಲಿಫೈ ಮಾಡ್ತಿದ್ದ. ಆದರೆ ಚಿತ್ರಕೇತು ಹಾಗೆ ಮಾಡಲಿಲ್ಲ. ಇದು ಕೃಷ್ಣನ ಇಚ್ಛೆ. ಕೃಷ್ಣನ ಇಚ್ಛೆ. ಎಸ್, ನಾನು ಸ್ವೀಕರಿಸಲು ಸಿದ್ಧ, ಶಾಪವನ್ನು ಸ್ವೀಕರಿಸಲು ಸಿದ್ಧ. ಅಲ್ಲಿ ಶಿವ ಹೇಳ್ತಾನೆ, ನೋಡು ಪಾರ್ವತಿ, ಇದು ವೈಷ್ಣವರು, ಅವ ಏನು ತಪ್ಪು ಮಾಡಿಲ್ಲ, ಆದರೂ ಕೂಡ ಅವ ನೀನು ಕೊಟ್ಟು ಶಾಪಕ್ಕೆ ಅವ ಸ್ವೀಕರಿಸಲು ಸಿದ್ಧನಿದ್ದಾನೆ. ಇದನ್ನು ನೋಡಿ ಕಲಿ, ಶಿವ ಹೇಳ್ತಾನೆ. ಅವನ ಇಂಟೆನ್ಷನ್ ಏನು ತಪ್ಪಾಗಿರಲಿಲ್ಲ, ಯಾರು ಚಿತ್ರಕೇತುದು. ಮತ್ತೆ ಅವನಿಗೆ ನೆಕ್ಸ್ಟ್ ಲೈಫಲ್ಲಿ ಅವ ವೃತಾಸುರ ಆಗ್ತಾನೆ. ನೋಡಿ, ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಕೆಲವೊಮ್ಮೆ ಕೃಷ್ಣನ ಪ್ಲಾನ್ ಹೇಗೆ ಅಂತಾರೆ, ಕೃಷ್ಣ ಈ ಅಸುರರಿಗೆ, ಅಂದ್ರೆ ವೃತಾಸುರ ಅಸುರ, ಅವರಿಗೆ ತುಂಬಾ ಶಕ್ತಿ ಕೊಡ್ತಾರೆ. ಆ ಶಕ್ತಿಯನ್ನು ಯಾರೇ ದೇವತೆಗಳಿಗೆ ಬೀದ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಂತ ಶಕ್ತಿ ಕೊಡ್ತಾರೆ. ಅದೇ ರೀತಿ ವೃತಾಸುರ ಎಂತ ಮಾಡಿದ, ಎಲ್ಲ ದೇವತೆಗಳನ್ನು ಸ್ಮ್ಯಾಶ್ ಮಾಡ್ತಾ ಬಂದ. ಯಾರಿಗೂ ಅವನಲ್ಲಿ ಆ ಗಲಾಟೆ ಮಾಡುವಂತ ಸಾಮರ್ಥ್ಯ ಇರಲಿಲ್ಲ. ಮತ್ತೆ ಕಡೆಗೆ ಎಲ್ಲ ದೇವತೆಗಳು ವಿಷ್ಣು ಹತ್ರ ಹೋಗ್ತಾರೆ. ಮತ್ತೆ ಅವರು ಒಂದು ನಾರಾಯಣ ಅಸ್ತ್ರ ಇದು ಮಾಡ್ತಾರೆ. ಅಂದ್ರೆ ವಿಷ್ಣು ಅಂತ ಹೇಳ್ತಾರೆ, ಈ ದದೀಚಿಯ ಆ ಒಂದು ಎಂತಳು ದೇಹದಿಂದ ಒಂದು ನಾರಾಯಣ ಅಸ್ತ್ರ ಮಾಡ್ತಾರೆ. ಅದನ್ನು ಮಾಡಿದ ಮೇಲೆ ಆ ಅಸ್ತ್ರದಿಂದ ಎಂತ ಮಾಡ್ತಾನೆ, ಇಂದ್ರ ಆ ವೃತಾಸುರನ ಇದು ಮಾಡ್ತಾನೆ, ಎಂತ ಹೇಳುದು, ವಾರ್ ಆಗ್ತದೆ, ಯುದ್ಧ ಮಾಡ್ತಾನೆ. ಯುದ್ಧ ಮಾಡುವಾಗ ಅವ 2 ಕೈಯನ್ನು ಕಟ್ ಮಾಡ್ತಾನೆ ವೃತಾಸುರನದು. ವೃತಾಸುರ ಎಂತ ಮಾಡ್ತಾನೆ, ಅವನ ನುಂಗಿ ಬಿಡ್ತಾನೆ ಇಂದ್ರನನ್ನು. ನುಂಗಿ ಬಿಟ್ಟು ಮತ್ತೆ ಅವ ವೃತಾಸುರನ್ನೇ ಅವನಿಗೆ ಈ ನಾರಾಯಣ ಅಸ್ತ್ರ ಕೊಡ್ತಾನೆ. ನೋಡು, ನಾನು ನಿನ್ಗೆ ಕೊಲ್ಲಿಕ್ಕೆ ಆಗುದಿಲ್ಲ, ಈ ಅಸ್ತ್ರ ನೀನು ಕೊಲ್ಲು ಅಂತ. ಮತ್ತೆ ಇಂದ್ರನಿಗೆ ಅವನ ದೇಹದಿಂದ ಹೊರಗೆ ಬರ್ಲಿಕ್ಕೆ 1 ವರ್ಷ ಆಯ್ತಾನೆ. ಮತ್ತೆ ಅವ ಕೊಲ್ತಾನೆ. ಆ ಕೊಂದ ಕೂಡಲೇ ವೃತಾಸುರ ಸತ್ತ ಕೂಡಲೇ ಅವನ ಆತ್ಮವು ಗೋಲಕ್ಕೆ ಹೋಗ್ತದೆ. ಇಂದ್ರ ಅಲ್ಲೇ ಇರ್ತಾನೆ. ಪ್ರಭುಪಾದಲ್ಲಿ ಹೇಳ್ತಾರೆ, ವೃತಾಸುರ ಸೋತು ಗೆದ್ದ. ಅಂದ್ರೆ ನಮ್ಮ ಗೋಲ್ ಎಂತ, ಗೋಲ್ ನಮ್ದು ಗೋಲೋಕಕ್ಕೆ ಹೋಗುವಂಥದ್ದು. ಹಾಗಾಗಿ ಸೋತ ಅವ ಗೋಲೋಕಕ್ಕೆ ಹೋದ. ಇಂದ್ರ ಗೆದ್ದು ಸೋತ, ಗೆದ್ದು ಇಲ್ಲೇ ಇದ್ದಾನೆ. ಹಾಗೆ ಪ್ರಭುಪಾದ ಹೇಳ್ತಾರೆ, ನಾವು ಇಂದ್ರನ ಆಗಬಾರ್ದು, ಇಲ್ಲಿರುವಂಥದ್ದು ನಮಗೆ ಗೋಲೋಕಕ್ಕೆ ಹೋಗುವ ನಮ್ಮ ಇಚ್ಛೆ ಇರಬೇಕಂತ ಹೇಳ್ತಾರೆ. ಎಸ್, ಎಷ್ಟಾಯ್ತು ಟೈಮ್? 51. ಎಸ್, ಫಾಸ್ಟ್ ಬ್ರೇಕಿಂಗ್ ಟೈಮ್ ಆಯಿತು. You brought Rubu? Yes. Hare Krishna. Thanks. Comment? Yeah, Hari Bol. Hare Krishna. No, enough. Hare Krishna. ನೋಡಿ, ಏಕಾದಶಿಯಲ್ಲಿ ಫಾಸ್ಟ್ ಬ್ರೇಕಿಂಗ್ ತುಂಬ ಮುಖ್ಯ. ನಾವು ಏಕಾದಶಿ ಉಪವಾಸ ಮಾಡಿದ್ರೆ ಆ ಟೈಮಿಗೆ ಫಾಸ್ಟ್ ಬ್ರೇಕ್ ಮಾಡಬೇಕು. ಇವತ್ತೊಂದು 20 ನಿಮಿಷ ಮಾತ್ರ ಇರೋದು. ಕೃಷ್ಣ ಎಸ್, ಎಸ್ ಓದಿ ಮೊದಲಿಗೆ. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸಿರುವ ಪರಿಶುದ್ಧನಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲಾ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿಯೂ ಶ್ರಮ ಪಡದ ಭಕ್ತನು ನನಗೆ ಬಹುಪ್ರಿಯನಾದವನು. ಎಸ್ ನೋಡಿ, ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸಿರುವ ಪರಿಶುದ್ಧನಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲಾ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿಯೂ ಶ್ರಮ ಪಡೆದ ಕೃಷ್ಣನಿಗೆ ಇಷ್ಟ. ಇದು ಸುಧಾಮನ ಹೆಂಡತಿ. ನೋಡಿ, ಸುಧಾಮ ಎಂತ ಮಾಡ್ತಿದ್ದಾನೆ, ಜಪ ಮಾಡ್ತಿದ್ದಾನೆ. ಅವನ ಹೆಂಡತಿ ಹೇಳುದು, ನೀನು ಹೋಗು ಮಾರೆ, ಅಲ್ಲಿ ಕೃಷ್ಣ ನಿನ್ನ ಗೆಳೆಯ ಇದ್ದಾನೆ, ಎಂಥದ್ದು ಹೋಗಿ, ಎಲ್ಲ ಗತಿ ಇಲ್ಲ ತಿನ್ಲಿಕ್ಕೆ, ಮನೆ ನೋಡು, ನನಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಆದ್ರೆ ಸುಧಾಮ ಎಂತ ಕೇಳುವುದಿಲ್ಲ. ಆದ್ರೆ ಕೃಷ್ಣ ಎಲ್ಲವನ್ನು ಕೊಡ್ತಾನೆ.
ಎಸ್. ಯಾರು ಹರ್ಷ ಪಡುವುದಿಲ್ಲವೋ ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ ಬಯಸುವುದಿಲ್ಲವೋ, ಯಾರು ಶುಭಾಶುಭಗಳನ್ನು ಪರಿತ್ಯಾಗ ಮಾಡುತ್ತಾರೆಯೋ ಅಂತಹ ಭಕ್ತನು ನನಗೆ ಬಹುಪ್ರಿಯವಾದನು. ಎಸ್. ಏನಂದರೆ ನಾವೆಂತ ಆಗ್ತದೆ, ಯಾರೋ ಸತ್ತರೆ ಫ್ಯಾಮಿಲಿಯಲ್ಲಿ ಸತ್ತು ಕೂಗ್ತೇವೆ ನಾವು. ಆ್ಯಕ್ಚುಲಿ ಈ ಆತ್ಮಕ್ಕೆ ಸಾವಿಲ್ಲ. ಪ್ರಭು ಹೇಳ್ತಾರೆ, ನಾವು ಒಂದು ಬಟ್ಟೆ ಅಂತ ತೆಗೆದು ಇನ್ನೊಂದು ಬಟ್ಟೆ ಆಗೋದಂತೆ. ದೇಹ ಅಂದರೆ ತ್ಯಾಗ ಮಾಡೋದಂದ್ರೆ ಒಂದು ಬಟ್ಟೆ ತೆಗೆದು ಇನ್ನೊಂದು ಬಟ್ಟೆ ಆಗೋದು. ಯಾರು ದುಃಖ ಪಡುವುದಿಲ್ಲೋ, ಯಾರು ಶೋಕಿಸುವುದಿಲ್ಲೋ ಬಯಸುವುದಿಲ್ಲೋ ಮತ್ತು ಶುಭಾಶುಭ ಎರಡು ಒಂದೇ. ಶುದ್ಧ ಭಕ್ತರಿಗೆ ಶುಭ ಅಶುಭ ಎಲ್ಲ ಒಂದೇ. ಪರಿಚಯ ಮಾಡೋದು ಅಂಥ ಭಕ್ತರು ನನಗೆ ಬಹುಪ್ರಿಯನಾದವನು. ನೋಡಿ, ಇದಕ್ಕೆ ಉದಾಹರಣೆ ಪ್ರಹ್ಲಾದ್ ಮಹಾರಾಜ್. ಪ್ರಹ್ಲಾದ್ ಮಹಾರಾಜಿಗೆ ಹಿರಣ್ಯಕಶಿಪು ಎಂತೆಲ್ಲ ಕಷ್ಟ ಕೊಟ್ಟ. ಆನೆಯಿಂದ ತೊಳೆಯಲಿಕ್ಕೆ ನೋಡಿದ, ಹಾವಿನಿಂದ ಸಾಯಿಸಲಿಕ್ಕೆ ನೋಡಿದ, ಬೆಂಕಿಯಲ್ಲಿ ಹಾಕಲಿಕ್ಕೆ ನೋಡಿದ, ನೀರಿನಲ್ಲಿ ಹಾಕಲಿಕ್ಕೆ ನೋಡಿದ, ಬೆಟ್ಟದಿಂದ ಕೆಳಗೆ ಹಾಕಲಿಕ್ಕೆ ನೋಡಿದ. ಆದರೆ ಪ್ರಹ್ಲಾದ್ ಮಹಾರಾಜ್ ಕೃಷ್ಣನ ಕಾನ್ಸ್ಟೆಂಟ್ ಆಗಿ ಸ್ಮರಣೆಯೇ ಇದ್ರು. ಹಾಗಾಗಿ ಈ ರೀತಿ ನಾವಿದ್ರೆ ನಮಗೆ ಇಲ್ಲಿ ಭೌತಿಕ ಲೋಕದ ಎಂತ ಆದ್ರೂ ಕೂಡ ನಮಗೆ ಅದು ಯಾವುದೇ ವ್ಯತ್ಯಾಸವಿಲ್ಲ. ನಾವು ಟೋಟಲ್ ಕೃಷ್ಣನ ಸ್ಮರಣೆಯಲ್ಲಿ ಇರ್ತೇವೆ. ಮಾತಾಜಿ. ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು ಮಾನಾಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನುಂಟು ಮಾಡುವ ಎಲ್ಲಾ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮಿತಿಯು ಭಕ್ತಿ ಸೇವೆಯಲ್ಲಿ ನಿರತನೂ ಆದವನು ನನಗೆ ಪ್ರಿಯನಾದನು. ಶುದ್ಧ ಭಕ್ತನಿಗೆ ಯಾರು ಶತ್ರು ಇಲ್ಲ, ಎಲ್ಲರೂ ಮಿತ್ರರೇ. ಇದಕ್ಕೆ ಉದಾಹರಣೆ ಪ್ರಹ್ಲಾದ್ ಮಹಾರಾಜ್. ಪ್ರಹ್ಲಾದ್ ಮಹಾರಾಜಿಗೆ ಈಗ ನಮ್ಗೆ ಯಾರಾದ್ರೂ ಈ ರೀತಿ ಕಷ್ಟ ಕೊಟ್ರೆ ನಾವು ಎಂತ ಮಾಡ್ತೇವೆ, ಶಾಪ್ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಆದರೆ ಪ್ರಹ್ಲಾದ್ ಮಹಾರಾಜ್ ಹಿರಣ್ಯಕಶಿಪು ಲೈಫ್ ಪೂರ್ತಿ ಕಷ್ಟ ಕೊಟ್ಟದ್ದು. ಮತ್ತೆ ಹಿರಣ್ಯಕಶಿಪನ್ನು ಕೊಂದ ಮೇಲೆ ನರಸಿಂಹ ಕೇಳಿದ್ದು, ನಿನಗೆ ಎಂತ ಬೇಕಂತ. ಅದು ಕೇಳಿದ್ದು, ನನ್ನ ತಂದೆಯನ್ನು ಕ್ಷಮಿಸು. ನೋಡಿ, ನಾವು ಈ ರೀತಿ ಮಾಡ್ಬೋದಾ? ನಾವು ಮಾಡಲಿಕ್ಕೆ ನಾವು ಅವರಿಗೆ ಶಾಪ ಕೊಡ್ತೇವೆ. ಹಾಗಾಗಿ ಅವರಿಗೆ ಯಾರು ಶತ್ರುಗಳಿಲ್ಲ. ಶುದ್ಧ ಭಕ್ತರಿಗೆ ಎಲ್ಲರೂ ಮಿತ್ರರು. ಮಾನ ಅಪಮಾನ, ಹೇಗೆಂದ್ರೆ ನಮಗೆ ಯಾವಾಗಲೂ ಮಾನ ಪೂಜೆ ಪ್ರತಿಷ್ಠ. ಅಂದರೆ ನಾವು ಹಗಲು ಹೊತ್ತಿನಲ್ಲಿ ನಾವು ಕನಸು ಕಾಣೋದು, ನಾನು ಹೋಗುವಾಗ ನನ್ನ ಎದುರು 4-5 ಗಾಡಿ ಕಾರ್, ಹಿಂದೆ 5 ಗಾಡಿ ಎಸ್ಕಾಟ್ಸ್ ಹಾಗೆ. ಮತ್ತು ನಾನು ಹೋಗುವಾಗ ಎಲ್ಲರೂ ನನಗೆ ಹೂ ಹಾಕುವಂಥದ್ದು, ನನಗೆ ಜೈಕರ್ ಹಾಕುವಂಥದ್ದು, ನನ್ನ ಸ್ಟೇಜಲ್ಲಿ ಕೂರಿಸಿ ನನಗೆ ಸನ್ಮಾನ ಮಾಡುವಂಥದ್ದು. ಇದೆಲ್ಲ ನಮ್ಮ ಇಚ್ಛೆ. ಆದರೆ ಶುದ್ಧ ಭಕ್ತರಿಗೆ ಎಲ್ಲವೂ ಒಂದೇ, ಮಾನ ಅಪಮಾನ ಎಲ್ಲವೂ ಒಂದೇ. ಪ್ರಭುಪಾದ ಹೇಳ್ತಾರೆ, ನಾವು ಮಾನ ಅಪಮಾನ ಯಾವಾಗ ನಾವು ಬಯಸುವುದಿಲ್ಲ, ಗ್ರ್ಯಾಜುವಲ್ ನಾವು ಭಕ್ತಿಯಲ್ಲಿ ಮುಂದೆ ಬರ್ತೇವೆ. ಮತ್ತೆ ಶೀತೋಷ್ಣ ಅಂದರೆ ಈ ಚಳಿಗೆ ನಮಗೆ ಎಂತ ಬೇಕು, ಹೀಟರ್ ಬೇಕು. ಮತ್ತೆ ಜೋರ್ ಸೆಕೆಗೆ ನಮಗೆ AC ಬೇಕು. ನಮಗೆ ಆಗುದಿಲ್ಲ. ಪ್ರಭುಪಾದ ಹೇಳ್ತಾರೆ, ಯು ಟಾಲರೇಟ್. ಈಗ ನೋಡಿ, ನನಗೆ ಈ ಬಾಯಲ್ಲಿ ಹುಣ್ಣಾಗಿದೆ. ಪ್ರಭುಪಾದ ಹೇಳಿದ್ರೆ ಈ 3 ಕ್ಲೇಶ, ಅಂದರೆ ಇದು ಆಧ್ಯಾತ್ಮಿಕ ಕ್ಲೇಶ. ಇದು ಬರ್ತದೆ ಹೋಗ್ತದೆ, 2-3 ದಿವಸ ಬರ್ತದೆ, ಇರ್ತದೆ ಹೋಗ್ತದೆ. ಟಾಲರೇಟ್ ಅಂದರೆ ಟಾಲರೇಟ್ ಮಾಡಬೇಕಂತ. ಕೀರ್ತಿ ಅಪಕೀರ್ತಿ ಅಂದರೆ ನಮಗೆ ಕೀರ್ತಿ ಬಂದರೆ ಮಾತ್ರ, ಅಪಕೀರ್ತಿ ಬಂದರೆ ನಮಗೆ ಅದನ್ನು ಗ್ರಹಿಸುವ ಶಕ್ತಿ ಇಲ್ಲ. ಎಲ್ಲ ಸಮಚಿತ್ತನಾಗಿರೋ, ಎಲ್ಲ ಮುಕ್ತನ, ಸದಾ ಮೌನಿಯಾಗಿದ್ದು. ಮೌನಿ ಅಂದರೆ ನೋಡಿ, ಈ ಮಾಯಾವತಿಗಳು ಇಲ್ಲಿ ಮಿಸ್ಟೇಕ್ ಮಾಡುವಂಥದ್ದು. ಒಬ್ಬರು ಈ ಮಾಯಾವಾದಿಯವರು, ಅವರು ಎಂತಂದರೆ ಏಕಾದಶಿ ಮಾಡ್ತಾರೆ ನೋಡಿ, ಕೃಷ್ಣನ ಅದನ್ನು ತೆಗಿತಾರೆ. ಆದರೆ ಆ ದಿವಸ ಮೌನಿ ಅಂತೆ. ನಾನು ಹೇಳಿದ್ದೀನಿ ಜಪ ಮಾಡಿ ಅಂತ. ಇಲ್ಲೆಲ್ಲ ಆ ದಿವಸ ನಾವು ಮೌನ ಇರಬೇಕು. ಮೌನ ಎಲ್ಲ ಬೋಗಸ್ ಅಂದರೆ ಎಲ್ಲಿನ ತೆಗಿತಾರೆ ಗೊತ್ತಿಲ್ಲ. ಮೌನಿ ಆಗೋದು ಎಂತ ಮೌನಿ ಆಗೋದು ಪ್ರಭುಪಾದ ಹೇಳೋದು ನೋಡಿ, ಅದನ್ನು ಸರಿಯಾಗಿ ನಾವು ಡಿಫೈನ್ ಮಾಡಬೇಕು. ಹರೇ ಕೃಷ್ಣ ಮಂತ್ರವನ್ನು ಹೇಳಬೇಕು, ಆ ಮೌನಿ ಅಲ್ಲ. ಮೌನಿ ಅಂದರೆ ಬೇಡದು ಮಾತಾಡಬೇಡಿ, ನಿಮ್ಮ ಪ್ರಜಲ್ಪ.
ಅತ್ಯಾಹಾರ ಪ್ರಯಾಸ ಚ ಪ್ರಜಲ್ಪ ನಿಯಮಾಗ್ರಹ ಜನಸಂಘರ್ಷ ಲೌಲಂಚ ಷಡ್ಭಿರ್ಭಕ್ತಿ ವಿನಶ್ಯತಿ. ನಿಮ್ಮ ಭಕ್ತಿ ವಿನಶ್ಯ ಆಗ್ತದೆ. ಹಾಗಾಗಿ ಚೈತನ್ಯ ಮಹಾಪ್ರಭು ಹೇಳುವುದು ಗ್ರಾಮ್ಯ ಕಥಾನ ಕೈಬೆ ಗ್ರಾಮ್ಯ ಕಥಾನ ಶುಣಿಬೆ. ಕೃಷ್ಣ ಕಥಾ ಹೇಳಿ, ಮೌನ ಆಗಿದೆ ಅಂದರೆ ಅದು ತಪ್ಪು ಎಂದು ಸುಮ್ಮನೆ ಅವನು ಸೋಹಂ ಶೂನ್ಯ ಧ್ಯಾನ ಅದಲ್ಲ. ದಯವಿಟ್ಟು ಇದನ್ನು ನಾವು ತಿಳಿಬೇಕು. ಮೌನ್ಯವಾಗಿದೆ ಅಂದರೆ ಬೇಡದು ಮಾತಾಡಲಿಕ್ಕಿಲ್ಲ, ಕೃಷ್ಣ ಭಜನೆ ಬಗ್ಗೆ ಮಾತಾಡುವಂಥದ್ದು. ಕೃಷ್ಣನ ಕೀರ್ತನ ಮಾಡ್ಬೋದು, ಜಪ ಮಾಡ್ಬೋದು, ಇದೆಲ್ಲ ಮಾಡ್ಬೋದು. ಅಲ್ಪತೃಪ್ತವನು, ವಾಸದೊಳಗೆ ಆಸಕ್ತಿ ಇಲ್ಲದವನು. ಅಂದರೆ ನಮಗೆಲ್ಲ ನಮ್ಮ ಮನೆ ಅದೆಲ್ಲ ನಮಗೆ ಆಸಕ್ತಿ. ಇದು ನಾನು ಕಟ್ಟಿದ್ದು, ಇದು ನನ್ನಿಂದ ಆದದ್ದು, ನಾನು ಹಣ ಮಾಡಿದ್ದು, ಅದು ನಮಗೆ ಅಂತಾರೆ ಪ್ರಭು ಹೇಳ್ತಾರೆ ಇದು ಕೂಡ ಬಂಧನಕ್ಕೆ ದಾರಿ. ಆಸಕ್ತಿ ಇಲ್ಲದವನು ಸ್ಥಿರಮತಿಯು ಭಕ್ತಿ ಸೇವೆಯಲ್ಲಿ ನಿರತವನು, ಅವನನ್ನು ಬಹು ಪ್ರಿಯನಾದವನು. ಇದಕ್ಕೆ ಉದಾಹರಣೆ ಅಂಬರೀಷ್ ಮಹಾರಾಜ್. ಭಾಗವತ ಅಂಬರೀಷ್ ಮಹಾರಾಜ್ ಬಗ್ಗೆ ಉಲ್ಲೇಖಗೊಂಡು ಈ ನವವಿಧ ಭಕ್ತಿ ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಅರ್ಚನ ವಂದನ ದಾಸ್ಯ ಸಾಖ್ಯ ಆತ್ಮನಿವೇದನ ನವವಿಧ ಭಕ್ತಿಯನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದಾರೆ ಅಂಬರೀಷ್ ಮಹಾರಾಜ್. ಅಂಬರೀಷ್ ಮಹಾರಾಜ್ ಬಗ್ಗೆ ಎಲ್ಲ ಕಡೆ ಅವರ ಭಕ್ತಿ ಬಗ್ಗೆ ಎಲ್ಲ ಕಡೆ ಪ್ರಚಾರ ಆಗ್ತದೆ ಇಡೀ ಬ್ರಹ್ಮಾಂಡದಲ್ಲಿ. ಮತ್ತೆ ನೋಡಿ ದುರ್ವಾಸಮನಿಗೆ ಇದು ತಿಳಿಯುತ್ತದೆ. ಹಾಗಾಗಿ ಈಗ ಅಂಬರೀಷ್ ಮಹಾರಾಜ್ಗೆ ಅಂತ ಅದು ಮಾಡ್ಬೇಕಂತ ಅವರು ಅಲ್ಲಿಗೆ ಬರ್ತಾರೆ. ಅಲ್ಲಿ ಬಂದು ಎಂತಾಗ್ತದೆ ಅಂದ್ರೆ ಅವ್ರು ಬಂದದ್ದು ಇದೇ ದಿವಸ, ದ್ವಾದಶಿ ದಿವಸ. ಈಗ ನಾನು ಈಗ ಫಾಸ್ಟ್ ಬ್ರೇಕ್ ಮಾಡಿದೆ, 20 ನಿಮಿಷ ಟೈಮ್ ಉಂಟು. ಅದೇ ರೀತಿ ದ್ವಾದಶಿ ಬಂದರು ನೋಡಿ. ಈ ಏಕಾದಶಿಯಲ್ಲಿ 3 ವಿಧ ಉಂಟು. ಒಂದು ನಿರ್ಜಲ್, ನೀರು ಕೂಡ ಕುಡಿಲಿಕ್ಕಿಲ್ಲ. ಅಂಬರೀಷ್ ಮಹಾರಾಜ್ ನಿರ್ಜಲ್ ಮಾಡಿದ್ದು. ಮತ್ತು ಸೆಕೆಂಡ್ ನೀರು ಕುಡಿಯುವಂಥದ್ದು. ಥರ್ಡ್ ಫ್ರೂಟ್ಸ್ ಮತ್ತು ಹಾಲು ಜ್ಯೂಸು ಇದೆಲ್ಲ ತೆಗೆಯುವಂಥದ್ದು. ಈಗ ನಾನು ನಿನ್ನೆ ಫ್ರೂಟ್ಸು ಹಾಲು ಇದೆಲ್ಲ ತೆಗೊಂಡಿದ್ದೇನೆ. ಹಾಗಾಗಿ ಇವರು ನಿರ್ಜಲ್ ಮಾಡಿದರೆ ನೀವು ಈ ಫಾಸ್ಟ್ ಬ್ರೇಕಿಂಗಲ್ಲಿ ನೀರು ಕುಡಿದ್ರೆ ನಿಮಗೆ ಫಾಸ್ಟ್ ಬ್ರೇಕ್ ಆದಾಗೆ. ಹಾಗಾಗಿ ಅಂಬರೀಷ್ ದುರ್ವಾಸಮುನಿ ಬರ್ತಾರೆ. ಬಂದು ಅವರು ಸ್ನಾನಕ್ಕೆ ಹೋಗ್ತಾರೆ. ಹೇಗೆಂದರೆ ಶಾಸ್ತ್ರದಲ್ಲಿ ನಾವು ಸ್ನಾನ ಮಾಡಿ ತೆಗೆಯುವಂಥದ್ದು. ಈಗ ನೋಡಿ ಈ ಕಲಿಯುಗದಲ್ಲಿ ಸೋ ಕಾಲ್ಡ್ ಅಡ್ವಾನ್ಸ್ಮೆಂಟ್ ಎಂತಂದರೆ ನಮ್ಮ ಪ್ರೆಸಿಡೆಂಟ್ ಹೇಳ್ತಾ ಇದ್ರು, ಅವರು ಈ ಎಲ್ಲ ಇಂಜಿನಿಯರಿಂಗ್ ಕಾಲೇಜಿಗೆ ಎಥಿಕಲ್ ಕ್ಲಾಸ್ ತೆಗಿದ್ದಾರೆ. ಅವರು ಬೆಳಿಗ್ಗೆ ಬೇಗ ಕ್ಲಾಸ್ ಅದು ಎಂತ ಹೇಳೋದು 9 o'clock 9 to 11. ಆಗ ಸ್ಟೂಡೆಂಟ್ಸ್ನವರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ನವರು ಬೆಳಿಗ್ಗೆ ಏಳುವುದು 8:50ಗೆ ಜಸ್ಟ್ ಬ್ರಷ್ ಮಾಡಿ ಬರುವಂಥದ್ದು. ಸ್ನಾನ ಕೂಡ ಮಾಡಲಿಕ್ಕಿಲ್ಲ, ಟಾಯ್ಲೆಟ್ ಕೂಡ ಹೋಗ್ಲಿಕ್ಕಿಲ್ಲ. ನೋಡಿ ಎಂತ ನಾವು ಸಿವಿಲೈಸೇಷನ್ ಕ್ರಿಯೇಟ್. ಮತ್ತೆ ನಾವು ಹೇಳ್ತೇವೆ ಎಜುಕೇಶನ್. ಮಲಗೋದು ಕಾಲೇಜ್ ಸ್ಟೂಡೆಂಟ್ಸ್ನವರು 1 ಗಂಟೆಗೆ. ಇದು ನಮ್ಮ ಸಿವಿಲೈಸೇಷನ್. ಪ್ರಭು ಹೇಳ್ತಾರೆ ದಿಸ್ ಇಸ್ ಡಾಗಿಶ್ ಸಿವಿಲೈಸೇಷನ್, ಅಂದರೆ ನಾಯಿ ಹಂದಿಗಳ ಸಿವಿಲೈಸೇಷನ್. ಪ್ರಭು ಹೇಳ್ತಾರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶಾಲೆಗೆ ಹೋಗುವಂಥದ್ದು. ಅಲ್ಲಿ ನಮ್ಮ ಪ್ರೆಸಿಡೆಂಟ್ ಹೇಳ್ತಾರೆ, ನಮ್ಮ ಪ್ರೆಸಿಡೆಂಟ್ ಕ್ಲಾಸ್ ಮಾಡುವಾಗ ಎಲ್ಲರೂ ನಿದ್ದೆಯಲ್ಲಿರ್ತಾರೆ. ಕೆಲವರಲ್ಲಿ ಇಯರ್ಫೋನ್ ಮಾಡಿ ಈ ರೀತಿ ಆಗ್ತಾವನು. ಮತ್ತು ನಾವು ಹೇಳ್ತೇವೆ ಇದು ಎಜುಕೇಷನ್ ಅಂತ. ಟೋಟಲ್ ಇದು ಖಂಡನೆ ಆಗುವಂಥದ್ದು. ಹಾಗಾಗಿ ಎಂತ ಆಗ್ತದೆ ಅಂದರೆ ಇಲ್ಲಿ ನೋಡಿ ಆ ಸ್ನಾನ ಮಾಡುವಾಗ ಅದರ ವಿಷಯ ಬಂತು. ದುರ್ವಾಸಮುನಿ ಸ್ನಾನಕ್ಕೆ ಹೋಗ್ತಾರೆ. ದುರ್ವಾಸಮುನಿ ಬೇಕಂತಲೇ ಬರುವುದಿಲ್ಲ, ಅವರು ಸ್ನಾನ ಮುಗಿದಿದೆ. ಯಾಕಂದರೆ ಇವರ ಫಾಸ್ಟ್ ಬ್ರೇಕಿಂಗ್ ಉಂಟಲ್ಲ. ಯಾಕಂದರೆ ಶಾಸ್ತ್ರದಲ್ಲಿ ಹೇಗುಂಟಂದರೆ ಅತಿಥಿ ದೇವೋಭಾವ. ಅತಿಥಿ ಬರದೆ ನಾವು ತಿನ್ನಲಿಕ್ಕಿಲ್ಲ. ಆದರೆ ಇವರು ವೆಯ್ಟ್ ಮಾಡ್ತಾರೆ, ಅಂಬರೀಷ್ ಮಹಾರಾಜ್ ವೆಯ್ಟ್ ಮಾಡ್ತಾರೆ. ಈ ಫಾಸ್ಟ್ ಬ್ರೇಕಿಂಗ್ ಟೈಮ್ ಮೀರಿ ಹೋಗ್ತದೆ. ಅಂದರೆ ಅದಕ್ಕೆ ಒಂದು 5 ನಿಮಿಷ ಇರುವಾಗ ಅವ್ರು ನೀರನ್ನು ಕುಡಿತಾರೆ. ನೀರನ್ನು ಕುಡಿದ ಕೂಡಲೇ ಅಂಬರೀಷ್ ಮಹಾರಾಜ್ ಗೊತ್ತಾಗ್ತದೆ, ಅಂದರೆ ಅಂಬರೀಷ್ ಮಹಾರಾಜ್ ದೊಡ್ಡ ಯೋಗಿ, ಆ ನೀರು ಕುಡಿದ ಕೂಡ ಗೊತ್ತಾಗ್ತದೆ ದುರ್ವಾಸಮುನಿ ಬರ್ತಾರೆ. ಬಂದು ನೀನು ಅಂದರೆ ದೊಡ್ಡ ಅಪರಾಧಿ, ಅತಿಥಿಗೆ ಮುಂಚೆ ನಿನಗೆ ಅತಿಥಿ ಸತ್ಕಾರ ಗೊತ್ತಿಲ್ಲ, ಅತಿಥಿಗೆ ಮುಂಚೆ ನೀನು ಸೇವನೆ ಮಾಡಿದ್ಯೆ, ನೀನು ದೊಡ್ಡ ತಪ್ಪು ಮಾಡಿದ್ಯೆ, ಹಾಗಾಗಿ ಕೊಲ್ಲಿಕ್ಕೆ ಹೋಗ್ತಾರೆ. ಆಗ ಅಂಬರೀಷ್ ಮಹಾರಾಜ್ ಹೇಳ್ತಾರೆ, ನನ್ನ ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳ್ತಾರೆ.
ನೋಡಿ, ಅವರಿಂದ ಎಂತ ತಪ್ಪಾಗಲಿಲ್ಲ, ಅದು ಕೂಡ ಅವ್ರು ಹೇಳ್ತಾರೆ. ಪ್ರಭುಪಾದ ಇದು ಶುದ್ಧ ಭಕ್ತ ಲಕ್ಷಣ. ಮತ್ತೆ ಎಂತಾಗ್ತದೆ ಅಂದರೆ, ಅಂಬರೀಷ್ ಮಹಾರಾಜ್ ಆಸ್ಥಾನದಲ್ಲಿ ಸುದರ್ಶನ ಇರ್ತದೆ. ಸುದರ್ಶನ ಎಂತ ಮಾಡ್ತಾರೆ, ಈ ದುರಾಸಮನನ್ನು ಅಟ್ಟಿಸ್ತಾ ಹೋಗ್ತದೆ. ದುರಾಸಮನಿ ಫಸ್ಟಿಗೆ ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮ ಹೇಳ್ತಾನೆ ನನಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ದುರಾಸಮನಿ ಶಿವನ ಹತ್ರ ಹೋಗ್ತಾರೆ. ಶಿವರು ಕೂಡ ಹೇಳ್ತಾರೆ ನನಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಮತ್ತೆ 1 ವರ್ಷ ಅಡಗಿ ಕೂತ್ಕೊಳ್ತಾರೆ. ಮತ್ತೆ ಅವರು ವಿಷ್ಣು ಹತ್ರ ಹೋಗ್ತಾರೆ. ಆದರೆ ಸುದರ್ಶನ ಬಿಡುವುದಿಲ್ಲ. ಲಾಸ್ಟ್ ವಿಷ್ಣು ಹತ್ರ ಹೋಗುವಾಗ ವಿಷ್ಣು ಹೇಳ್ತಾನೆ ನನಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನೀನು ಹೋಗಿ ಅಂಬರೀಷ್ ಮಹಾರಾಜ ಪಾದಕ್ಕೆ ಅಡ್ಡ ಬೀಳು. ಆಗ ಆ ಸುದರ್ಶನ ನಿಲ್ತಾರೆ. ಮತ್ತೆ ದುರಾಸಮುನಿ ಸೀದಾ ಬರ್ತಾರೆ, ಅಂಬರೀಷ್ ಮಹಾರಾಜ್ಗೆ ಅಡ್ಡ ಬೀಳ್ತಾರೆ. ಹೇಳ್ತಾರೆ ನನ್ನನ್ನು ಕ್ಷಮಿಸ ಅಂತ ದುರಾಸಮುನಿ. ಅದಕ್ಕೆ ಅಂಬರೀಷ್ ಮಹಾರಾಜ್ ಹೇಳಿ ನೋಡಿ, ಪ್ರಭುಪಾದ ಹೇಳ್ತಾರೆ ಇದು ಶುದ್ಧ ಭಕ್ತ ಲಕ್ಷಣ. ನಾನು ಎಲ್ಲಿಯಾದರೂ ಒಳ್ಳೆಯ ಕೆಲಸ ಮಾಡಿದರೆ ಇವರನ್ನು ಕ್ಷಮಿಸು. ಆಗ ಸುದರ್ಶನ ನಿಲ್ತಾರೆ. ಪ್ರಭುಪಾದ ಹೇಳ್ತಾರೆ ನೋಡಿ, ಶುದ್ಧ ಭಕ್ತರು ಯಾವಾಗಲೂ ಅವ್ರು ತಪ್ಪು ಮಾಡದಿದ್ರು ಕೂಡ ಅವರು ತಪ್ಪನ್ನು ಒಪ್ಪಿಕೊಳ್ತಾರೆ. ಇದರಿಂದ ನಾವು ಭಕ್ತಿಯಲ್ಲಿ ಮುಂದೆ ಹೋಗುವುದಿನ, ನಾವು ಕೆಳಗೆ ಬರುವುದಿಲ್ಲ. ಇದು ನಾವು ಯಾವಾಗಲೂ ತಿಳ್ಕೊಳ್ಬೇಕು. ಹಾಗಾಗಿ ಮತ್ತೆ ದುರಾಸಮುನಿ ಹೋಗ್ತಾರೆ. ಪ್ರಭುಪಾದ ಹೇಳ್ತಾರೆ ಈ ದುರಾಸಮುನಿಯನ್ನು ನಾವು ಕಮೆಂಟ್ ಮಾಡೋ ನಮಗೆ ಯಾವ್ದು ರೈಟ್ ಇಲ್ಲ ಅಂತ. ಯಾಕಂದ್ರೆ ಅವರು ದುರಾಸಮುನಿ ಬೇರೆ ಯಾರಲ್ಲ, ಅಂದರೆ ಶಿವನ ಅಂಶ, ತುಂಬ ಪವರ್ಫುಲ್. ಒಬ್ಬನಿಗೆ ನೋಡಿ ಎಲ್ಲ ಈ ಲೋಕಕ್ಕೆ, ವಿಷ್ಣು ಲೋಕಕ್ಕೆ ಆ ಸುಲಭದಲ್ಲಿ ಹೋಗುವುದು ಅವನಿಗೆ ಆಗುವುದಾದ್ರೆ ನೀವು ಎನಿಸಿ, ಅವನು ಕೂಡ ಮಾಮೂಲಿ ಜನ ಅಲ್ಲ. ಅದೇ ಇದು ಕೃಷ್ಣನೆಲ್ಲ ಪ್ಲಾನ್, ಕೆಲವೆಲ್ಲ ಕೃಷ್ಣ ಹೀಗೆ ಸಿಚುವೇಶನ್ ಮಾಡ್ತಾನೆ. ಹಾಗಾಗಿ ನಾವು ದುರ್ವಾಸಮುನಿಯನ್ನು ಕೂಡ ಕಮೆಂಟ್ ಮಾಡೋ ನಮಗೆ ರೈಟ್ ಇಲ್ಲ ಅಂತ ಪ್ರಭುಪಾದ ಹೇಳ್ತಾರೆ. ಹಾಗೆ ನೋಡಿ, ಭಕ್ತಿಯಲ್ಲಿ ನಾವು ಎಷ್ಟು ಜಾಗ್ರತೆ ಆಗಿರ್ಬೇಕು. ನಾವು ಕೆಲವೊಮ್ಮೆ ನಮ್ಮ ಇದನ್ನು ನಾವು ಕೆಲವೊಮ್ಮೆ ಕಮೆಂಟ್ ಮಾಡ್ತೇವೆ. ಪ್ರಭುಪಾದ ಹೇಳ್ತಾರೆ ಕಮೆಂಟ್ ಮಾಡೋ ಮುಂಚೆ ನಿನ್ನ ಕ್ವಾಲಿಫಿಕೇಶನ್ ನೀನು ಎಂತ ಅಂತ ತಿಳ್ಕೊ. ನಿನಗೆ ಇನ್ನೊಬ್ಬನನ್ನು ದೂರುವ ನಿನಗೆ ರೈಟ್ ಇಲ್ಲ ಅಂತ ಪ್ರಭುಪಾದ ಹೇಳ್ತಾರೆ. ಎಸ್, ಓದಿ ಮಾತಾಜಿ. ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವವರೋ ಅವರು ನನಗೆ ಬಹು ಪ್ರಿಯರು. ಎಸ್, ಇದಕ್ಕೆ ಯಾರು ಭಕ್ತಿ ಸೇವಾ ಅಮೃತ ಮಾರ್ಗ ಹಿಡಿದು ಶ್ರದ್ಧೆ ನನ್ನ ಪರಮ ಗುರಿಯನ್ನು ಮಾಡುವವರು ಅವರು ನನಗೆ ಬಹುಪ್ರಿಯರು. ಇದಕ್ಕೆ ಬಿಲ್ಲೋಮಂಗಲ್ ಠಾಕೂರ್, ಇದು ಇಲ್ಲಿ ಎಕ್ಸಾಂಪಲ್, ಇದು ಬಿಲ್ಲೋಮಂಗಲ್ ಠಾಕೂರ್. ಪ್ರಭುಪಾದ ಹೇಳ್ತಾರೆ ಬಿಲ್ಲೋಮಂಗಲ್ ಠಾಕೂರ್ ಬಗ್ಗೆ ಕಮೆಂಟ್ ಮಾಡುವ ನಮಗೆ ಯಾವುದೇ ರೈಟ್ ಇಲ್ಲ. ಯಾಕಂದ್ರೆ ಅವರು ಶುದ್ಧ ಭಕ್ತರು, ಅಂದರೆ ಅನನ್ಯ ಭಕ್ತರು. ನಾವೀಗ ಸಾಧಕರು, ನಾವು ಆ ಲೆವೆಲ್ಗೆ ಹೋಗಲಿಲ್ಲ. ಮತ್ತು ಚೈತನ್ಯ ಮಹಾಪ್ರಭು ಹೇಳ್ತಾರೆ ಬಿಲ್ಲೋಮಂಗಲ್ ಠಾಕೂರ್ ಇದು ಎಲ್ಲ ಪ್ರಾರ್ಥನೆ, ಪ್ರೇಯರ್ಸ್ ಅದೆಲ್ಲ ಹೈ ಅಂತೆ. ಹೈ ಅಂದರೆ ಈಗ ಭಕ್ತಿಯಲ್ಲಿ ಈ ಭಗವದ್ಗೀತೆ ಗ್ರ್ಯಾಜುಯೇಷನ್, ಭಾಗವತಂ ಪೋಸ್ಟ್ ಗ್ರ್ಯಾಜುಯೇಷನ್, ಚೈತನ್ಯ ಚರಿತಾಮೃತ PhD. ಆ ಚೈತನ್ಯ ಚರಿತಾಮೃತದ್ದು ಈ ಆದಿಲೀಲೆ ಸ್ವಲ್ಪ ಅಂದರೆ ಹೈ ಉಂಟು. ಅದು ನಮಗೆ ಸುಲಭದಲ್ಲಿ ನಮಗೆ ಅರ್ಥ ಆಗೋದು. ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆದರೆ ಮಾತ್ರ ನಮಗೆ ಅದು ಓದುವಾಗ ನಮ್ಗೆ ಅರ್ಥ ಆಗ್ಬೋದು. ಅದೇ ಚೈತನ್ಯ ಹೇಳ್ತಾರೆ ಬಿಲ್ಲೋಮಂಗಲ್ ಠಾಕೂರ್ ಪ್ರೇಯರ್ಸ್ ಕೂಡ ಹೈ ಉಂಟಂತೆ. ಅದಕ್ಕೆ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆದವರಿಗೆ ಮಾತ್ರ ಅದು ಅರ್ಥ ಆಗ್ಬೋದು. ನಮಗೆ ಮಾಮೂಲಿ ನಮ್ಮ ಈ ಪತಿತಾತ್ಮರಿಗೆ ಅದು ಅರ್ಥ ಆಗಲಿಕ್ಕಿಲ್ಲ. ಈಗ ಬಿಲ್ಲೋಮಂಗಲ್ ಠಾಕೂರ್ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಬಿಲ್ಲೋಮಂಗಲ್ ಠಾಕೂರ್ ತಂದೆ ತೀರಿ ಹೋಗ್ತಾರೆ. ತೀರಿ ಹೋದ ಮೇಲೆ ಆ ಸುಡುವ ಕಾರ್ಯಕ್ರಮ ಮಾಡಲಿಕ್ಕೆ ಹಾಗೆ ಇದು ಸಂಜೆ ಹೊತ್ತಿಗೆ ಅವರ ಫಾಸ್ಟ್ ಅದನ್ನು ಮುಗಿಸ್ತಾರೆ. ಮತ್ತೆ ಅದು ರಾತ್ರಿ ಆಗ್ತದೆ. ರಾತ್ರಿ ಅವರು ಆ ನದಿಯನ್ನು ದಾಟ್ತಾರೆ ಕಷ್ಟದಲ್ಲಿ. ಮತ್ತೆ ಕಾಡಿರ್ತದೆ, ಕಾಡಲ್ಲಿ ಆ ಮರದಲ್ಲೆಲ್ಲ ಹಾವನ್ನು ಹಿಡ್ಕೊಂಡು ಆ ಕಾಡನ್ನು ಕೂಡ ದಾಟ್ತಾರೆ. ಮತ್ತು ಲಾಸ್ಟ್ಗೆ ಒಂದು ಈ ಹಳ್ಳಿಯನ್ನು ದಾಟಿ ಕಡೆಗೆ ಅವರೊಂದು ವೈಶ್ಯ ಮನೆಗೆ ಮಧ್ಯರಾತ್ರಿಗೆ ಹೋಗ್ತಾರೆ. ಡೋರ್ ನಾಕ್ ಮಾಡ್ತಾರೆ. ಆಗ ವೈಶ್ಯ ಬಾಗಿಲು ತೆಗಿತಾಳೆ. ಬಾಗಿಲು ತೆಗೆದು ಇವರು ಹೇಳ್ತಾರೆ, ವೈಶ್ಯ ಹೇಳ್ತಾರೆ ನೀನು ಇಷ್ಟು ಮಧ್ಯರಾತ್ರಿಗೆ ಹೇಗೆ ಬಂದೆ? ಅದಕ್ಕೆ ಬಿಲ್ಲೋಮಂಗಲ್ ಠಾಕೂರ್ ಹೇಳ್ತಾರೆ ನನ್ನ ತಂದೆ ತೀರಿ ಹೋದರು, ಅವರ ತಂದೆಯ ಸುಡುವ ಕಾರ್ಯಕ್ರಮ ಮಾಡಿ ಮತ್ತು ನಾನು ನದಿಯನ್ನು ದಾಟಿ ಈ ಕಾಡಲ್ಲಿ ಹಾವನ್ನೆಲ್ಲ ಹಿಡಿದು ಮರವನ್ನು ಹತ್ತಿ ಆ ಕಾಡನ್ನು ದಾಟಿ ಈ ಒಂದು ಹಳ್ಳಿಯನ್ನು ದಾಟಿ ಮತ್ತೆ ನಿನ್ನಲ್ಲಿ ಬಂದಿದೆ. ಅವಳು ಹೇಳ್ತಾಳೆ ನಿನಗೆ ಹುಚ್ಚು, ನೀನು ಇಷ್ಟು ಕಷ್ಟ ಕೃಷ್ಣನನ್ನು ಸಿಗ್ಲಿಕ್ಕೆ ಪಡ್ತಿದ್ರೆ ಕೃಷ್ಣನಿಗೆ ಸಿಗ್ತಿದ್ದ.
ನೀನು ಇಷ್ಟು ಕಷ್ಟಪಟ್ಟು ಇಲ್ಲಿ ಬಂದಿದ್ಯಾ, ಇದೇ ಕಷ್ಟವನ್ನು ನೀನು ಕೃಷ್ಣನಿಗೋಸ್ಕರ ನೀನು ಹಾಕ್ತಿದ್ರೆ ಕೃಷ್ಣನಿಗೆ ಸಿಕ್ತಿದ್ದ ಅಂತ ಅವ್ರು ಹೇಳಿದ್ರು. ಬಿಲ್ವಮಂಗಲ ಠಾಕೂರಿಗೆ ಕೆಪ್ಪೆಗೆ ಹುಳಿದಾಗ ಆಯ್ತು ಅವಳ ಮಾತು ನೋಡಿ. ಒಂದು ವೈಶ್ಯೆ ಅಂದ್ರೆ ವೈಶ್ಯವಾಟಿಕೆ ಮಾಡುವವಳು, ಅವಳು ಬುದ್ಧಿವಾದವನ್ನು ಹೇಳುವಂಥದ್ದು ಬಿಲ್ವಮಂಗಲ ಠಾಕೂರಿಗೆ ನೋಡಿ. ಅವರಿಗೆ ಒಂದು ಕೆಪ್ಪೆಗೆ ಹೊಡೆದಾಗೆ ಆಯ್ತು. ಅವರು ಅಲ್ಲಿಂದ ಸೀದಾ ವೃಂದಾವನಕ್ಕೆ ಹೊರಟರು. ವೃಂದಾವನಕ್ಕೆ ಹೋಗುವಾಗ ಅವ್ರಿಗೆ ದಾರಿಯಲ್ಲಿ ಒಂದು ಗಂಡ ಹೆಂಡತಿ ಸಿಕ್ಕಿದ್ರು ನೋಡಿ. ಹುಟ್ಟು ಗುಣ ಸುಟ್ಟವ್ರು ಹೋಗುವುದಿಲ್ಲ. ಕೆಲವರು ಹೇಳ್ತಾರೆ ನಾವು ಪ್ರಾಯದ ಮೇಲೆ ಕೃಷ್ಣ ಭಕ್ತಿ ಮಾಡಬೇಕಂತ, ಭಕ್ತಿ ಮಾಡಬೇಕು. ಆದರೆ ಪ್ರಾಯದ ಗುಣವರು ನಿಮಗೆ, ನೀವು ಅಂತ ಮಾಡಿದ ಅಭ್ಯಾಸ ನಿಮಗೆ ಬಿಡಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ಬಿಲ್ವಮಂಗಲ ಠಾಕೂರ್ ಆ ಒಂದು ಗಂಡ ಮತ್ತು ಹೆಂಡತಿ ನೋಡಿ ಗಂಡನ ಹೋಗಿ ಹೇಳ್ತಾರೆ, ನನಗೆ ನಿನ್ನ ಹೆಂಡತಿಯನ್ನು ಸಂಭೋಗ ಮಾಡಬೇಕು. ಗಂಡ ಹೇಳ್ತಾನೆ ಆಯಿತು ಅಂತ ಮತ್ತೆ ರೂಮಿಗೆ ಹೋಗ್ತಾರೆ ನೋಡಿ. ಪ್ರಭು ಹೇಳ್ತಾರೆ ಇದನ್ನು ನಾವು ಇಮಿಟೇಟ್ ಮಾಡಲಿಕ್ಕಿಲ್ಲ, ಅನುಸರಣೆ ಮತ್ತು ಅನುಕರಣೆ. ನಾವು ಅನುಕರಣೆ ಮಾಡಲಿಕ್ಕಿಲ್ಲ, ನಾವು ಅನುಸರಣೆ ಮಾಡಲಿಕ್ಕೆ. ಹಾಗೆ ರೂಮಿಗೆ ಹೋಗಿ ಆ ಹುಡುಗಿ ಹತ್ತಿರ ಹೋಗಿ ಅವಳದು ಏರ್ ಪಿನ್ ಕೇಳ್ತಾನೆ. ಅವಳ ಏರ್ ಪಿನ್ ಕೇಳಿ ಅವನ ಬಿಲ್ವಮಂಗಲ ಠಾಕೂರ್ನ 2 ಕಣ್ಣನ್ನು ಅವನೇ ತೆಗಿತಾನೆ. ಎಲ್ಲವಾಗುದು ಕಣ್ಣಿನಿಂದ. ನಾನು ಅಲ್ಲಿಂದ ಈ ವೃಂದಾವನ ಕೃಷ್ಣನಿಗೋಸ್ಕರ ಬಂದೆ, ವಾಪಸ್ ನನಗೆ ಅದೇ ಬುದ್ಧಿ ಬಂತು, ಹಾಗಾಗಿ ಅವ ಕಣ್ಣನ್ನು ತೆಗೆದ. ಪ್ರಭುಪಾದ ಹೇಳ್ತಾರೆ ಶುದ್ಧ ಭಕ್ತರು ಮಾಡಿದಂತೂ ನಾವು ಇಮಿಟೇಟ್ ಮಾಡಲಿಕ್ಕಿಲ್ಲ. ಪ್ರಭುಪಾದ ದಿವಸದಲ್ಲಿ 2 ಗಂಟೆ ಮಲಗ್ತಾ ಇದ್ರು. ರಘುನಾಥ ದಾಸ್ ಗೋಸ್ವಾಮಿ ದಿವಸದಲ್ಲಿ 1 ಗ್ಲಾಸ್ ಮಜ್ಜಿಗೆ ಕುಡಿತಾ ಇದ್ರು. ಇದೆಲ್ಲ ನಮಗೆ ನೋಡ್ಲಿಕ್ಕೆ ಮಾತ್ರ, ನಾವು ಅದನ್ನು ಇಮಿಟೇಟ್ ಮಾಡಲಿಕ್ಕೆ ಇಲ್ಲ. ಅನುಸರಣೆ ಅನುಕರಣೆ ಮಾಡಲಿಕ್ಕೆ ಇಲ್ಲ. ಹಾಗೆ ಬಿಲ್ವಮಂಗಲ ಠಾಕೂರ್ ಅವ್ರ ಕಣ್ಣನ್ನು ತೆಗೆದ ಅಂದ್ರೆ ನಾವು ಕೂಡ ತೆಗೆಯುವಂಥದ್ದಲ್ಲ. ಹಾಗಾಗಿ ಮತ್ತೆ ಕೃಷ್ಣ ಸ್ವತಃ ಅವರಿಗೆ ಊಟ ಕೊಡ್ತಿದ್ದ. ಅವರ ಈ ಎಂತ ಹೇಳುದು, ಅವರ ಭಜನೆ ಕೇಳಲಿಕ್ಕೆ ಬರ್ತಿದ್ದ. ಮತ್ತು ಒಂದು ದಿವಸ ಎಂತ ಆಗ್ತದೆ ಅಂದರೆ, ಈ ವೃಂದಾವನಲ್ಲಿ ಆ ಬ್ಲೂ ಎಂತಂದರೆ ಈ ಪುರೋಹಿತ ದೇವರಿಗೆ ಆ ಬ್ಲೂ ಕಲರ್ ಬಟ್ಟೆ ಹಾಕಿದ. ಬಿಲ್ವಮಂಗಲ ಠಾಕೂರ್ ಅಲ್ಲಿ ಬರ್ತಾರೆ, ಅವ್ರು ಹೇಳ್ತಾರೆ ಕೃಷ್ಣ ಇವತ್ತು ತುಂಬ ಚಂದ ಕಾಣ್ತಾನೆ. ಮತ್ತು ನೆಕ್ಸ್ಟ್ ದಿವಸ ಗ್ರೀನ್ ಹಾಕಿದ. ಆಗ ಇವತ್ತು ಅಷ್ಟೇನು ಚಂದ ಕಾಣುವುದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಈ ಪೂಜಾರಿ ಅಂತಂದರೆ ಇವರಿಗೆ ಕಣ್ಣು ಕಾಣುವುದಿಲ್ಲಲ್ಲ, ಹಾಗಾಗಿ ನೆಕ್ಸ್ಟ್ ದಿವಸ ಎಂತ ಮಾಡ್ತಾನೆ, ಎಂತ ಬಟ್ಟೆ ಹಾಕುವುದಿಲ್ಲ, ಈ ಎಂತ ಹೇಳೋದು ಕಾಡು ಮನುಷ್ಯರು ಆಗ್ತಾರಲ್ಲ ಎಂತ ಹೇಳೋದು ತಪ್ಪೆಲ್ಲ ಅದನ್ನು ಹಾಕಿದ. 3ನೇ ದಿವಸ ಹೋಗಿ ಬಿಲ್ವಮಂಗಲ ಹೋಗಿ ಹೇಳ್ತಾರೆ ಏನಾಯಿತು, ಕೃಷ್ಣನಿಗೆ ಹಾಕ್ಲಿಕ್ಕೆ ಬಟ್ಟೆ ಇಲ್ವಾ? ಅವನಿಗೆ ಶಾಕ್ ಆಗ್ತದೆ, ಅವಾಗ ಇಮಿಡಿಯೇಟ್ ಅಡ್ಡ ಬೀಳ್ತಾನೆ. ಹಾಗಾಗಿ ನೋಡಿ, ನಾವು ನಮ್ಮ ಕಣ್ಣಿನ ನೋಡುವುದಲ್ಲ, ನಾವು ಪ್ರಭುಪಾದ ಕಿವಿಯಿಂದ ನಾವು ನೋಡಬೇಕು. ನಮ್ಮ ಕಣ್ಣು ಎಂತಂದರೆ ಏನು ಪ್ರಯೋಜನ ಇಲ್ಲ. ಈ ಕಣ್ಣಿಂದ ನಮ್ಗೆ ಜಾಸ್ತಿ ನೋಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ನೋಡುವುದಾದ್ರೆ ನಾವು ಕಿವಿಯಿಂದ ನೋಡ್ಬೇಕು. ಕಿವಿಯಿಂದ ಅಂದ್ರೆ ಶಾಸ್ತ್ರದ ಮೂಲಕ. ಎಸ್ ಹರೇ ಕೃಷ್ಣ. ಯಾವ ಪ್ರಶ್ನೆ ಆದರೂ ಕೇಳ್ಬೋದು. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್ ಜನಾರ್ದನ್ ನಾಯ್ಕ್, ಹರೇ ಕೃಷ್ಣ ಹೇಳಿ. ಹರಿ ಓಂ ಸ್ವಾಮೀಜಿ ಅವರೇ, ಗೋಲೋಕ ವಿಷ್ಣು ಲೋಕ ಒಂದೇನಾ ಬೇರೆ ಬೇರೆ? ಅಲ್ಲ, ಗೋಲೋಕದಲ್ಲಿ ಕೃಷ್ಣ ಇರುವಂಥದ್ದು. ಈ ವೈಕುಂಠ ಅಂದ್ರೆ ವಿಷ್ಣು ಲೋಕ, ಅಲ್ಲಿ ಬೇರೆ ಬೇರೆ ಲೋಕ ಉಂಟು ವೈಕುಂಠದಲ್ಲಿ ಕೂಡ. ಮತ್ತೆ ಕಲಿಯುಗದಲ್ಲಿ ಸಾಮಾನ್ಯವಾಗಿ ನಮಗೆಲ್ಲ ಮೂರ್ತಿ ಪೂಜೆ ಉತ್ತಮ, ನಿರಾಕಾರ ಪೂಜೆ ಅಸಾಧ್ಯ, ಹಾಗೆಲ್ಲ. ಹೌದೌದು. ಧನ್ಯವಾದ. ಎಸ್ ಧನ್ಯವಾದ. ಎಸ್ ಎಲ್.ವಿ. ಬಾಲಕೃಷ್ಣನ್, ಹರೇ ಕೃಷ್ಣ. ನಮಸ್ತೆ ಪ್ರಭುಜಿ. ನಮಸ್ತೆ ಮಾಧವಿ. ಪ್ರಭುಜಿ, ಈಗ ನೀವು ಮಾತಾಡ್ತಾ ಒಂದ್ ಮಾತು ಹೇಳಿದ್ರಿ, ಯಾರೇ ಏನೇ ತಪ್ಪು ಮಾಡಿದ್ರು ಕೂಡ ತಪ್ಪನ್ನ ನಾವು ಒಪ್ಕೊಳ್ಬೇಕು, ಆಗ ನಾವು ಶುದ್ಧ ಭಕ್ತರಾಗ್ತೇವೆ ಅನ್ನುವ ಮಾತನ್ನ. ಪ್ರಭುಜಿ, ಆಕ್ಚುಲಿ ಈ ಪ್ರಶ್ನೆ ಸರಿ ಇದೆಯೋ ತಪ್ಪಿದೆಯೋ ನನಗೆ ಗೊತ್ತಿಲ್ಲ, ಆದ್ರೂ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಬಟ್ ಅದೇ ಸ್ವಾಮಿ ವಿವೇಕಾನಂದ ಒಂದು ವಿಚಾರ ಹೇಳ್ತಾರೆ, ನಿನಗೆ ರೆಸ್ಪೆಕ್ಟ್ ಇಲ್ದೇ ಇರೋ ಕಡೆ ನಿನ್ನ ಕಾಲಲ್ಲಿ ಹಾಕುವಂತ ಚಪ್ಪಲಿಯನ್ನು ಕೂಡ ಬಿಡಬೇಡ ಅಂತ ಹೇಳ್ತಾರೆ ಅವರು. ಸೊ ಇದಕ್ಕೆ ನಿಮ್ಮ ಉತ್ತರ ಏನು? ದಯವಿಟ್ಟು ವಿವೇಕಾನಂದ ಅವರು
ಎಂತಂದ್ರೆ ಯಾವುದೇ ಅಥಾರಿಟಿ ಅಲ್ಲ, ಶಾಸ್ತ್ರ ಪ್ರಕಾರ ಶಾಸ್ತ್ರದಲ್ಲಿ ಇಲ್ಲ ಅವ್ರ ಹೆಸರು. ಹಾಗಾಗಿ ನಾವು ಅಲ್ಲಿಂದ ತೆಗೆಯುವುದು ಬೇಡ. ಮಾತಾಜಿ ಶಾಸ್ತ್ರದಲ್ಲಿ ಇಲ್ಲ ಈ ಯಾವುದು ಎಂತ, ನಾವು ಎಂತ ವೇದಗಳು ಓದ್ತೇವೆ, ಮತ್ತೆ ಭಾಗವತಂ ಓದ್ತೇವೆ, ಮತ್ತೆ ಪುರಾಣ, ಅಲ್ಲಿ ಎಲ್ಲೂ ಹೆಸರು ಬರುವುದಿಲ್ಲ. ಹಾಗಾಗಿ ಯಾರ್ದು ಹೆಸರು ಬರ್ತದೆ ನಾವು ಅವರ ಪ್ರಕಾರ ಹೋಗುವ. ಗೊತ್ತಾಯ್ತಾ ಮಾತಾಜಿ? ಒಂದು ನಿಮಿಷ. ಹರೇ ಕೃಷ್ಣ. ಸೆಲ್ವಿ ಬಾಲಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಅವರ ಅಥಾರಿಟಿ ಅಲ್ಲ, ಅವರ ಅಥಾರಿಟಿ ಅಲ್ಲ. ಓಕೆ, ನಾವು ಅಥಾರಿಟಿ ಪ್ರಕಾರ ಹೋಗುವ. ಅದು ಗೊತ್ತಾಯ್ತು. Yes. ಮತ್ತೆ ಈಗ ನಾನ್ ನಿಮ್ಗೆ ಕೇಳ್ತಾ ಇದ್ದೇನೆ, ಅಕಸ್ಮಾತ್ ಈಗ ನಮ್ಗೆ ನಮ್ಮಲ್ಲೇ ನಮ್ಮ ಸಂಬಂಧಿಕರೇ ಅವ್ರೇನೇನು ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದಾಗ ಅಂತ ಜಾಗಕ್ಕೆ ನಾವು ಹೋಗ್ಬೇಕಾ ಹೋಗ್ಬಾರ್ದಾ ಗುರುಜಿ? ನೋಡಿ, ಹೇಗಂದ್ರೆ ಈಗ ಅಲ್ಲಿ ನಿಮ್ಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ, ಹ. ನೀವು ಅಲ್ಲಿ ಹೋಗಿ ಬಯಸುವುದೆಂತ ರೆಸ್ಪೆಕ್ಟ್, ಅದು ನಿಮ್ಮ ತಪ್ಪು. ಹ, ಹ, ಹ. ಗೊತ್ತಾಯ್ತಾ? ಸರಿ. ರೆಸ್ಪೆಕ್ಟ್ ಕೊಡದಿದ್ರೆ ಕೂಡ ನೀವೇ ನೋಡಿ. ಹೇಗಂದ್ರೆ ನಾವು ಈಗ ಮಾನ ಪೂಜೆ ಪ್ರದೇಶ ನಾವು ಬಯಸೋದಿದ್ರೆ ಹ. ಆಗ ನಾವು ಅಲ್ಲಿ ಹೋಗ್ಬಾರ್ದು. ನಮ್ಗೆ ಮಾನ ಪೂಜೆ ಪ್ರದೇಶ ಬೇಡ, ಆಗ ಹೋಗಿ ನಮ್ಗೆ ಏನು ಅಲ್ಲಿ ಡಿಫ್ರೆನ್ಸ್ ಇಲ್ಲ. ಗೊತ್ತಾಯ್ತಾ? ಓಕೆ, ಓಕೆ. ಅಂದ್ರೆ ನಿಮ್ಗೆ ಹಾ, ಗೊತ್ತಾಯ್ತು ಕ್ಲಿಯರ್ ಆಯ್ತಾ ಗುರೂಜಿ. ನಿಮ್ಗೆ? ಇದು ನಮ್ಮ ಎಂತಂದ್ರೆ ನಮ್ಗೆ ಅದು ಬೇಕು, ರೆಸ್ಪೆಕ್ಟ್ ಬೇಕು. ಓಕೆ. ಅಲ್ಲಿ ಶಾಸ್ತ್ರದ ಅಂತ ಹೇಳುದು, ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾ ಹರಿ. ಅಮಾನೀನ ಮಾನದೇನ. ಓಕೆ, ನಾವು ಯಾವಾಗ್ಲೂ ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ನಮ್ಗೆ ರೆಸ್ಪೆಕ್ಟ್ ಬೇಡ. ಓಕೆ, ಓಕೆ. ಥ್ಯಾಂಕ್ ಯು ಗುರುಜಿ. ಹರೇ ಕೃಷ್ಣ. ಲಕ್ಷ್ಮಣ್ ಸಿಂಗ್. ನಮಸ್ಕಾರ ಪ್ರಭುಜಿ. ನಮಸ್ತೆ. ನನ್ನ ಪ್ರಶ್ನೆ ಏನು ಅಂದ್ರೆ, ಎಲ್ಲಾ ಕಾಲದಲ್ಲೂ ಸಮಚಿತ್ತ ಭಾವದಿಂದ ಇರುವವನು ನನಗೆ ಅತಿ ಪ್ರಿಯನಾದವನು ಅಂತ ಹೇಳ್ತಾ ಇದ್ದಾರೆ ಭಗವಾನ್. ಹಾಗಿರ್ಬೇಕಾದ್ರೆ ನಾವು ಕೆಲಸ ಮಾಡ್ತೀವಿ, ಯಾರು ಕೆಟ್ಟವರಾಗ್ಬೇಕು ಅಂತ ಅನ್ಕೊಳ್ಳೋದಿಲ್ಲ, ಎಲ್ಲಾರು ಒಳ್ಳೆಯವರಾಗಿರ್ಬೇಕು ಅನ್ಕೊಳ್ತೀವಿ. ಸಮಯ ಸಂದರ್ಭದಲ್ಲಿ ನಮಗೆ ಅಂತ ನಮ್ಮ ಹಿರಿಯರು ಅಥವಾ ನಮ್ಮ ಬಾಸ್ಗಳು ಏನೋ ಕೆಲಸ ಕೊಟ್ಟಿರ್ತಾರೆ, ಅದನ್ನ ನಾವು ನಮ್ಮ ಕೆಳಗಡೆ ಇರೋರಿಗೆ ಹೇಳಿದಾಗ ಅವ್ರು ಮಾಡದೇ ಇದ್ದಾಗ ತುಂಬಾನೇ ಬೇಜಾರಾಗುತ್ತೆ, ಬೇಸರ ಆಗುತ್ತೆ. ಆ ಟೈಮಲ್ಲಿ ಹೇಗೆ ನಾವು ಸಮಚಿತ್ತನ ಕಾಪಾಡ್ಕೊಳ್ಳೋಕೆ ಆಗುತ್ತೆ ಅಂತ. ಯಾಕಂದ್ರೆ ಈಗ ಬಿಸ್ನೆಸ್ ವರ್ಲ್ಡ್, IT BT ಅನ್ಕೊಂಡು ತುಂಬಾನೇ ಪ್ರೆಷರ್ ಇರುತ್ತೆ, ತುಂಬಾನೇ ನೀವು ಟಾರ್ಗೆಟ್ ರೀಚ್ ಆಗ್ಬೇಕು ಅಂತ ಹೇಳ್ತಾ ಇರ್ತಾರೆ. ಎಲ್ಲಾರು ಅವರವರದ್ದೇ ಪ್ರಿಯಾರಿಟೀಸ್ ಅಲ್ಲಿ ಇರ್ತಾರೆ. ನಮಗೆ ನಮ್ದೇ ಆದ ಪ್ರಿಯಾರಿಟಿ ಇರುತ್ತೆ, ನಮ್ದೇ ಆದ ಟಾಸ್ಕ್ ಇರುತ್ತೆ. ಈ ಸಂದರ್ಭದಲ್ಲಿ ಹೇಗೆ ನಾವು ನಮ್ಮ ಸಮಚಿತ್ತನ ಕಾಯ್ಕೊಳ್ಳೋದು ಅನ್ನೋದು ನನ್ನ ಪ್ರಶ್ನೆ. ಹೇಗಂದ್ರೆ ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ನಿಮ್ಗೆ ಆಗ ಎಂತ ಆಗ್ತದೆ ಅಂದ್ರೆ, ರೈಟ್ ಟೈಮ್ಗೆ ಸರಿಯಾದ ಬುದ್ಧಿ ಕೃಷ್ಣ ಕೊಡ್ತಾನೆ. ಹೇಗಂದ್ರೆ ನೀವು ಹೇಳಿದಂಥದ್ದು IT BT ಕಂಪನಿಯಲ್ಲಿ ನಾವು ಇರ್ತೇವೆ, ಕೆಲಸ ಮಾಡ್ತಾ ಇದ್ದೇವೆ. ಆದರೆ ನಾವು ಸರಿ ಇರ್ತೇವೆ, ಆದರೆ ನಾವು ಎಲ್ಲಿ ಕೆಲಸ ಮಾಡ್ತಿದ್ದೇವೆ ಅವರ ಪ್ರೆಷರ್ ತುಂಬ ಇರ್ತದೆ ಅಂತ. ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಎಂತ ಆಗ್ತದೆ ಅಂದ್ರೆ, ನೀವು ಇನ್ನೊಬ್ಬರನ್ನು ಹೇಗೆ ಅಂದ್ರೆ ನೋಡಿ, ಒಂದು ಕಿವಿಯಲ್ಲಿ ಕೇಳ್ತೀರಿ, ಒಂದು ಕಿವಿಯಲ್ಲಿ ಬಿಡ್ತೀರಿ. ಅದನ್ನು ನೀವು ನಿಮ್ಮ ಮನಸ್ಸಿಗೆ ಕೊಂಡೋಗುವುದಿಲ್ಲ. ನೀವು ಯಾವುದನ್ನು ಮನಸ್ಸಿಗೆ ಕೊಂಡೋಗೋದು, ಕೃಷ್ಣ ಪ್ರಜ್ಞೆ ಮನಸ್ಸಿಗೆ ಕೊಂಡೋಗೋದು. ಈ ರೀತಿ ನೀವು ಮಾಡಿದ್ರೆ ಆಗ ನಿಮಗೆ ಎಲ್ಲಿ ಬೇಕಾದ್ರೂ, ಎಲ್ಲಿ ಯಾರೊಟ್ಟಿಗೂ ನೀವು ಬದುಕಬಹುದು, ಎಂತ ಬೇಕಿದ್ರು. ನೋಡಿ, ಹೇಗೆಂದ್ರೆ ಅವು ಹೇಳಿದ್ದು ನನಗೆ ತಾವುದೇ ಇಲ್ಲ, ಆದ್ರೆ ನೀವು ಎಂತಂದ್ರೆ ಪ್ರಭುಪಾದ ಹೇಳ್ತಾರೆ, ಡಿಸ್ಇಂಟ್ರೆಸ್ಟೆಡ್ ಒಬ್ಲಿಗೇಟೆಡ್ ಡ್ಯೂಟಿ. ಹೇಗಂದ್ರೆ ಈ ಭೌತಿಕ, ಈಗ ನಿಮ್ಗೆ ಅಂತ ಸಿಚುವೇಶನ್ ಉಂಟು, ಅಲ್ಲಿ ನೀವು ಡಿಸ್ಇಂಟ್ರೆಸ್ಟೆಡ್ ಒಬ್ಲಿಗೇಟೆಡ್ ಡ್ಯೂಟಿ ಅಂದ್ರೆ ನಿಮಗೆ ಒಂದು ಕೆಲಸ ಮಾಡ್ಲಿಕ್ಕೆ ಅಲ್ಲಿ ಉಂಟು, ಅದಕ್ಕೆ ನೀವು ಮಾಡ್ತಾ ಇದ್ರಿ. ಆದ್ರೆ ಇಂಟ್ರೆಸ್ಟ್ ಎಲ್ಲಿ ಅಂದ್ರೆ ಕೃಷ್ಣ ಭಜನೆಯಲ್ಲಿ ಇರ್ಬೇಕಂತ. ಆಗ ಕೃಷ್ಣ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಗೊತ್ತಾಯ್ತು ಸರ್? ಧನ್ಯವಾದ ಪ್ರಭು. ಧನ್ಯವಾದ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಕೃಷ್ಣ ಚೈತನ್ಯ. ಎಸ್, ಸೆಲ್ವಿ ಬಾಲಕೃಷ್ಣನ್. ಪ್ರಭುಜಿ, ಇನ್ನೊಂದು ಪ್ರಶ್ನೆ.
ಏನು ಅಂತಂದ್ರೆ ಈಗ ಕ್ರೈಸ್ತ ಧರ್ಮದಲ್ಲಿ ಮತ್ತೆ ಇಸ್ಲಾಂ ಧರ್ಮದಲ್ಲಿ ಏನು ಆ ಪವಿತ್ರ ಗ್ರಂಥವನ್ನ ಪ್ರತಿದಿನ ಅವ್ರು ಮಿಸ್ ಮಾಡ್ದಿರ ರೀಡ್ ಮಾಡ್ತಾರಲ್ಲ ಗುರುಜಿ, ಹಾಗೆ ನಮ್ಮಲ್ಲಿ ಭಗವದ್ಗೀತೆಯನ್ನ ನಾವು ಪ್ರತಿದಿನವೂ ಕೂಡ ಓದ್ಬೇಕು ಅಂತ ಏನಾದ್ರು ನಮ್ಮ ಧರ್ಮದಲ್ಲಿ ಇದೆಯಾ ಗುರುಜಿ? ಪ್ರತಿದಿನವೂ ಕೂಡ ರೆಫರ್ ಮಾಡ್ಬೇಕು, ಇಷ್ಟಿಷ್ಟು ವಿಷಯಗಳನ್ನ ಅರ್ಥೈಸ್ಕೊಳ್ಬೇಕು, ಅರ್ಥವನ್ನ ಕುಳಿತ್ಕೊಂಡು ಹೇಳ್ಬೇಕು, ಆ ತರದ್ದೇನಾದ್ರು ಪರ್ಟಿಕ್ಯುಲರ್ ಆಗಿ ಮಾಡ್ಬೇಕು ಅಂತ ಇದೆಯಾ ಗುರುಜಿ? ಅವರದಲ್ಲಿ ಹೇಗೆ ಉಂಟು ಗೊತ್ತಿಲ್ಲ, ಆದ್ರೆ ಕೃಷ್ಣ ಅಂತ ಹೇಳುದು ಯಾವಾಗ್ಲೂ ನನ್ನ ಸ್ಮರಣೆ ಇರಬೇಕು. ಕೃಷ್ಣನ ಯಾವಾಗ್ಲೂ ಸ್ಮರಣೆ, ಅನನ್ಯ ಚಿಂತೆಯಂತ ಮಾವು, ಅಂದ್ರೆ ಯಾವಾಗ್ಲೂ ನಿಮ್ಗೆ ಕೃಷ್ಣನ ಸ್ಮರಣೆ ಬೇಕಿದ್ರೆ ನೀವು ಅದನ್ನು ಮಾಡಲೇಬೇಕು. ಎಸ್, ಹರೇ ಕೃಷ್ಣ. ಧನ್ಯವಾದ ಗುರುಜಿ. ಧನ್ಯವಾದ. ಪ್ರಭುಜಿ ಚಾಟ್ ಬಾಕ್ಸ್ ಓಪನ್ ಇದೆ ಅಲ್ಲ? ಗೊತ್ತಿಲ್ಲ, ಒಂದು ನಿಮಿಷ. ಒಂದು ನಿಮಿಷ. ಉಂಟು, ಉಂಟು. ಎಸ್, ಮೀನಾಕ್ಷಿ ಅವರೇ. ಎಸ್, ಮೀನಾಕ್ಷಿ. ಎಸ್, ಹೇಳಿ ಮಾತಾಜಿ. ಜಯ ಶ್ರೀ ಕೃಷ್ಣ ಗುರುಜಿ. ಸುಧಾಮ ಅವರು ತುಂಬಾ ಕಷ್ಟದಲ್ಲಿ ಇದ್ರು, ಆದ್ರೆ ಕೃಷ್ಣನ್ ಜಪ ಮಾಡ್ತಾನೆ ಇದ್ರು. ಆದ್ರೆ ಕೃಷ್ಣಗ್ ಗೊತ್ತಾಗ್ಲಿಲ್ವಾ ಗುರುಜಿ? ಅವ್ರ ಮನೆಗ್ ಹೋಗೋಕ್ಕಿಂತ ಮೊದ್ಲೇನೆ ಕೃಷ್ಣಗೆ ಜಪ ಮಾಡ್ತಾ ಇದ್ದಾನೆ ನನಗೆ ಅನ್ಸು, ನನ್ ಫ್ರೆಂಡ್ ಸುಧಾಮ ಕಷ್ಟದಲ್ಲಿದ್ದಾನೆ, ಅವನಿಗೆ ನನ್ ಹೆಲ್ಪ್ ಮಾಡ್ಬೇಕು ಅಂತ ಅವ್ರ ಕೃಷ್ಣ ಗೊತ್ತಾಗ್ಲೇ ಇಲ್ವಾ? ನೀವು ಕಂಪ್ಲೀಟ್ಲಿ ಈ ಮೆಟೀರಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀರಿ. ನೀವು ಕಂಪ್ಲೀಟ್ ಮೆಟೀರಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀರಿ. ನೋಡಿ, ಶುದ್ಧ ಭಕ್ತರಿಗೆ ಕೃಷ್ಣನಿಗೆ ಕೂಡ ಅದು ಕಷ್ಟ ಅಲ್ಲ ಅಂತ ಗೊತ್ತುಂಟು. ನೀವು ಎಂತ ಕಷ್ಟವನ್ನು ಎಣಿಸ್ತೀರಿ, ಅದು ಕಷ್ಟ ಅಲ್ಲ. ಅವ್ರ ವೈಫ್ ಹೇಳಿದ್ರಲ್ಲ ಹೋಗಿ ಮನೆ ನೋಡಿ, ಅದು ವೈಫ್ ಹೇಳಿದಾಗಿ ನೀವು ಈಗ ಮಾತಾಡೋದು ಗೊತ್ತಾಯ್ತು. ಯಾಕಂದ್ರೆ ನೀವು ಕೂಡ ಹೆಂಗಸು, ಹಾಗಾಗಿ ನೀವು ಕೂಡ ಒಂದು ಮಾತಾಡುವ ಅಂದ್ರೆ ನೀವು ಅವರ ಪರವಾಗಿ ಮಾತಾಡ್ತಿದ್ದೀರಿ, ಅದು ಗೊತ್ತಾಯ್ತು. ಎಸ್, ಈಗ ನೋಡಿ, ಅವ್ರು ಜಪದಲ್ಲಿ ಇದ್ರು, ಆದ್ರೆ ಕೃಷ್ಣಗೆ ಗೊತ್ತಾಗ್ಲಿಲ್ಲ ಯಾಕೆ? ನೋಡಿ ನೋಡಿ ಈಗ ನಾವು ವಿಷಯಕ್ಕೆ ಬರುವ. ಹೇಗಂದ್ರೆ ನಿಮ್ಮ ಪ್ರಕಾರ ಎಂತ ತಿನ್ಲಿಕ್ಕೆ ಇಲ್ಲದಿದ್ರೆ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ, ಅದು ಕಷ್ಟ ಅಂತ. ಆದ್ರೆ ಕೃಷ್ಣನ ಪ್ರಕಾರ ಅದು ಅಲ್ಲ ಭಕ್ತ. ಸುಧಾಮನ ಪ್ರಕಾರ ಕೂಡ ಅದು ಕಷ್ಟ ಅಲ್ಲ. ಈಗ ನಾವು ಡೆಫಿನೇಷನ್, ಕಷ್ಟದ ಡೆಫಿನೇಷನ್ ಅಂದ್ರೆ ಎಂತ? ಈಗ ನಮ್ಮ ಪ್ರಕಾರ ತಿನ್ಲಿಕ್ಕಿಲ್ಲ ಅಂದ್ರೆ ಯಾರಿಗಿಲ್ಲ ಅವ ಪಾಪದವ, ಪ್ರಪದ ಹಾಗೆಲ್ಲ. ದಯವಿಟ್ಟು ಹಾಗೆ ತಿಳ್ಕೊಳ್ಬೇಕು. ಈಗ ನೋಡಿ, ಕೃಷ್ಣನ ಸೇವೆ ಮಾಡಿದ್ರೆ ಕೃಷ್ಣ ಎಲ್ಲವನ್ನು ಕೊಡ್ತಾನೆ ಅಂದ್ರೆ ಇದು ಉದಾಹರಣೆ. ನೀವು ಹೇಳೋದಂಥದ್ದು ಎಂತಂದ್ರೆ ಅವ ಜಪ ಮಾಡ್ತಾ ಹೋಗುವಾಗ ಅವನಿಗೆಲ್ಲವನ್ನು ತರುವಂಥದ್ದು ಕೃಷ್ಣ ಕೊಡ್ಬೇಕಿತ್ತು. ಇದು ನಿಮ್ಮ ಪ್ರಶ್ನೆ, ಸರಿಯಾ? ಗೊತ್ತಾಗ್ಬೇಕಿತ್ತು ಗುರುಜಿ, ಕೃಷ್ಣ ಗೊತ್ತಾಗ್ಬೇಕಿತ್ತು. ನೋಡಿ, ಕೃಷ್ಣನಿಗೆ ಎಲ್ಲವೂ ಗೊತ್ತಾಗ್ತದೆ. ನಾವು ಕೃಷ್ಣನ ಬಗ್ಗೆ ನಾವು ಕಮೆಂಟ್ ಮಾಡೋದು ಬೇಡ, ಕೃಷ್ಣನಿಗೆ ಎಲ್ಲ ಗೊತ್ತಾಗ್ತದೆ. ಆದ್ರೆ ಸುಧಾಮ ಟೆನ್ಷನ್ ಅದೇ ಇರಲಿಲ್ಲ. ಯಾವ್ದಿರುವಾಗ ಇಲ್ಲದಿರುವಾಗ ಎಂತ ಹೇಳುದು, ಸರಿಯಾಗಿ ಬಟ್ಟೆ ಇಲ್ಲ, ಮನೆ ಇಲ್ಲ, ತಿನ್ಲಿಕ್ಕೆ ಗತಿಲ್ಲ, ಅವ ಈ ಸಮಾಧಿಯಲ್ಲಿದ್ದಾನೆ. ಗೊತ್ತಾಯ್ತಾ ನಿಮ್ಗೆ? ಯೋಚನೆ ಮಾಡ್ತಾ ಇಲ್ಲ ಮನೆ ಬಗ್ಗೆ ಅವರು. ಅದು ಯೋಚನೆ ಇಲ್ಲ. ಯಾರು ಆ ಲೆವೆಲ್ಗೆ ಹೋದವರಿಗೆ ಅವರಿಗೆ ಅಂದ್ರೆ ಇದೇ ಇಲ್ಲ. ಇನ್ನೊಂದು ಪ್ರಶ್ನೆ, ಅಪವಾದ ಮಾಡದೇ ಇದ್ರೂನು ನಮ್ಮ ಮೇಲೆ ಅಪವಾದಗಳು ಯಾಕೆ ಬರ್ತವೆ ಗುರುಜಿ? ನಾವ್ ಏನು ಮಾಡೇ ಇರಲ್ಲ, ಆದ್ರೆ ಅವ್ರು ನಮ್ಮನ್ನ ಸಂಶಯದಿಂದ ಇವರೇ ಮಾಡಿದಾರೆ ಅಂತ ನಮ್ ತಲೆ ಮೇಲೆ ಹಾಕ್ಬಿಟ್ಟು ಅವ್ರು ನಮ್ಮನ್ನ ಲೈಫ್ ಲಾಂಗ್ ಅವ್ರು ಅದೇ ದೃಷ್ಟಿಯಲ್ಲಿ ನಮ್ಮನ್ನ ನೋಡ್ತಾ ಹೋಗ್ತಾರಲ್ಲ, ಆ ಅಪವಾದಗಳು ಯಾವಾಗ ಹೋಗ್ತವೆ ಗುರುಜಿ? ಹೇಳ್ತಾರೆ ಇದು ಒಳ್ಳೇದಂತೆ. ಈಗ ಅಪವಾದ ಬಂದ್ರೆ ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ತೇವೆ. ಹಾಗಾಗಿ ನೋಡಿ, ಈಗ ಕುಂತಿಮಾರ ಎಂತ ಹೇಳುದು ಅಂದ್ರೆ, ವಿಪದ ಕೊಡು, ನನಗೆ ಕಷ್ಟ ಕೊಡು. ನಾವು ಕೇಳ್ತೇವೆ ಕಷ್ಟ? ಇಲ್ಲ ಗುರುಜಿ. ಆದ್ರೆ ಕುಂತಿಮಾರನ್ ಹೇಳುದು, ನನ್ಗೆ ಕಷ್ಟ ಕೊಡು, ನನ್ಗೆ ಅಂದ್ರೆ ಈ ಕೃಷ್ಣ ದ್ವಾರಕ್ಕೆ ಹೋಗುವಾಗ ಭಾಗವತಮಲ್ಲಿ ಇದೆ, ಕೃಷ್ಣ ಹೋಗುವಾಗ ಮಥುರೆ ವಾಪಸ್ ಹೋಗುವಾಗ ಕುಂತಿ ಹೇಳ್ತಾರೆ, ನೀವ್ ಕಷ್ಟ ಕೊಟ್ರೇನೆ ನಾನು ನಿನ್ ನೆನಪದಲ್ಲಿ ಇರ್ತೇನೆ. ಎಲ್ಲ ಗೊತ್ತು ನಿಮ್ಗೆ, ಆದ್ರೂ ಕೂಡ ನೀವು ಇಲ್ಲ ಈಗ ಸ್ಟಾರ್ಟ್ ಮಾಡಿದ್ದೀನಿ ಭಾಗವತಂ ಓದ್ಲಿಕ್ಕೆ, ಇದ್ರಲ್ಲಿ ನೋಡಿದೆ ನಾನು. ಭಾಗವತಂ ಯಾವ ಪುಸ್ತಕ ಓದ್ತಾ ಇದ್ದೀರಿ? ತೇಜೋಮಯಾನಂದ ಗುರುಜಿ. ದಯವಿಟ್ಟು ಮಾತಾಜಿ ಅದೆಲ್ಲ ಪುಸ್ತಕ ಓದ್ಬೇಡಿ, ಸಂಪ್ರದಾಯದಲ್ಲಿ ಬಂದ ಪುಸ್ತಕವನ್ನು ಓದಿ. ಯಾವುದು ಗುರುಜಿ? ಸಂಪ್ರದಾಯದಲ್ಲಿ ಬಂದದ ಪುಸ್ತಕ ಓದಿ ಅಂತ ತುಂಬಾ ಮಂದಿ ಇದ್ದಾರೆ. ಅದ್ರಲ್ಲಿ ನೀವು ಸುಮ್ಮನೆ ನಿಮ್ಗೆ ಕನ್ಫ್ಯೂಷನ್ ಆಗ್ತದೆ. ದಯವಿಟ್ಟು ಎಂತೆಂತ ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ. ಯಾವ್ದು ಓದ್ಬೇಕು? ಯಾವ್ದಂದ್ರೆ ನಮ್ದು ಪುಸ್ತಕ ಉಂಟು ಪ್ರಭುಪಾದಿದ್ದು,
ಈ ನಮ್ಮ ಇಸ್ಕಾನ್ ಪುಸ್ತಕ ಭಾಗವತಂ ಅದು ಓದಿ, ಅದು ಸರಿಯಾದ ಪುಸ್ತಕ. ಅದು ಎಲ್ಲಿ ಸಿಗುತ್ತೆ ಗುರುಜಿ ನಿಮಗೆ? ಅದು ಸಿಗ್ತದೆ, ನಮ್ಮಲ್ಲಿ ಉಂಟು. ನೋಡಿ ಹೇಗೆ ಅಂದ್ರೆ, ಹಾಗಾಗಿ ಶುದ್ಧ ಭಕ್ತರು ಕಷ್ಟವನ್ನು ಕೇಳುವುದು. ಕುಂತಿ ಮಹಾರಾಣಿ ಹೇಳುದು, ನೀನು ಕಷ್ಟ ಕೊಟ್ರೆ ನನಗೆ ನಿನ್ನ ಸ್ಮರಣೆ ಬರ್ತದೆ. ಹಾಗಾಗಿ ನಮ್ಗೆ ಕಷ್ಟ ಬೇಡ ಅಷ್ಟೇ, ಶುದ್ಧ ಭಕ್ತರಿಗೆ ಕಷ್ಟ ಬೇಕು. ಹರೇ ಕೃಷ್ಣ. ಹರೇ ಎಸ್ ಹರೇ ಕೃಷ್ಣ. ಯಾರು ಪ್ರಶ್ನೆ ಉಂಟಾ? ಯಾರ್ದಿಲ್ವ ಪ್ರಶ್ನೆ? ಹರೇ ಕೃಷ್ಣ. ಯಾರ್ದಿಲ್ವಾ? ಮುಕ್ತಾಯ ಮಾಡುವಾಗಾದ್ರೆ ಎಸ್. ವಾಂಛಾಕಲ್ಪತರೋಭಿಷ್ಯ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ